ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಸ್ವಲ್ಪ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿಂದ ತಡವಾಗಿ ನಾವು ಆಯೋಜನೆ ಮಾಡ್ತಾ ಇದ್ವಿ. ಆ ಒಂದು ವಿಚಾರಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ, ಪ್ರತಿಯೊಬ್ಬರ ಬಾಯಲ್ಲಿ ಪ್ರತಿಯೊಬ್ಬರ ವಿಚಾರದಲ್ಲಿ ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ವಿಚಾರ ಇಷ್ಟೇ. ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳ ಬಗ್ಗೆ, ಮಳೆಯಿಂದ ಆಗ್ತಾ ಇರುವಂತಹ ತೊಂದರೆಗಳ ಬಗ್ಗೆ, ಜೊತೆಗೆ ಮಳೆಯಿಂದಾಗಿ ಆಗಿರುವಂತಹ ಜನಜೀವನ ಅಸ್ತವ್ಯಸ್ತದ ಬಗ್ಗೆ ಬಹಳಷ್ಟು ಚರ್ಚೆಗಳು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಕರಾವಳಿ ಭಾಗ ಮಾತ್ರ ಅಲ್ಲ, ಇಡೀ ದೇಶದ ಬಹಳಷ್ಟು ಭಾಗಗಳಲ್ಲಿ ಈ ಮಳೆ ಅನ್ನುವಂಥದ್ದು ಮರಣ ಮಳೆಯಾಗಿ ಪರಿವರ್ತನೆ ಆಗಿದೆ. ಕರಾವಳಿ ಭಾಗದಲ್ಲಿಯೂ ಕೂಡ ಇದೇ ರೀತಿ ಬಿಟ್ಟು ಬಿಡದೆ ನಿರಂತರವಾಗಿ ಮಳೆ ಆಗ್ತಾ ಇದೆ. ಹಾಗಿದ್ದಾಗ ನಾಟ್ ಓನ್ಲಿ ನಮ್ಮ ದೇಶದ ಹಲವಾರು ಭಾಗದ ಜನರು, ಅದರಲ್ಲೂ ಕೂಡ ಕೇರಳ ಅಂತ ಬಂದಾಗ ಅಲ್ಲಿ ವಯನಾಡು ಭಾಗದಲ್ಲಿ ಆಗ್ತಾ ಇರುವಂತಹ ಕ್ಷಣಕ್ಕೊಂದರಂತೆ ಕ್ಷಣಕ್ಕೆ ಬಹಳಷ್ಟು ಹೆಣಗಳ ರಾಶಿ, ಜೊತೆಗೆ ಸಾವನ್ನಪ್ಪಿರುವಂತಹ ಸಂಖ್ಯೆ ಏರ್ತಾ ಇರುವಂಥದ್ದು ಬಹಳಷ್ಟು ಆಘಾತಕಾರಿಯಾಗಿರುವಂತಹ ದುರಂತದ ಘಟನೆ. ಇವೆಲ್ಲದರ ಜೊತೆಗೆ ಅವರುಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥದ್ದು ಅಷ್ಟೇ ನಾವು ಕೇಳ್ಕೊಳ್ತಾ ಇರುವಂತಹ ವಿಚಾರ. ಬೇರೇನೂ ನಮ್ಮ ಕಡೆಯಿಂದ ಮಾಡಲಿಕ್ಕಾಗಲ್ಲ. ಯಾಕಂದರೆ ಮಾನವನ ಒಂದು ಸ್ವಾರ್ಥದಿಂದ ಪ್ರಕೃತಿ ಮುನಿಸಿಕೊಂಡಿದೆ. ಹಾಗಿದ್ದಾಗ ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ. ಇಂದು ಕೂಡ ಶಿರಾಡಿ ಘಾಟ್ನಲ್ಲೂ ಕೂಡ ಇಂಥದ್ದೇ ಗುಡ್ಡ ಕುಸಿದಂತಹ ಪ್ರಕರಣಗಳು ನಡೀತಾ ಇದೆ. ಬಹಳಷ್ಟು ಕಡೆಗಳಲ್ಲಿ ಗುಡ್ಡ ಕುಸಿದಿರುವಂತಹ ಪ್ರಕರಣಗಳು ನಡೀತಾ ಇದೆ. ಪುಣಚ ಭಾಗದಲ್ಲಿ, ಸುಳ್ಯ ಭಾಗದಲ್ಲಿ, ಪುತ್ತೂರು ಭಾಗದಲ್ಲಿ, ಬಹಳಷ್ಟು ಕಡೆಗಳಲ್ಲಿ ನಮ್ಮ ತುಳುನಾಡಿನ ಕರಾವಳಿ ಭಾಗದ ಜೀವ ನದಿಗಳು ಉಕ್ಕಿ ಹರಿತಾ ಇದೆ. ಈ ನದಿಗಳು ಉಕ್ಕಿ ಹರಿತಾ ಇರುವಂತಹ ನೆರೆಯ ಭೀತಿಯಿಂದ ಕೂಡ ಜನರು ತತ್ತರಿಸಿ ಹೋಗಿದ್ದಾರೆ. ಕರಾವಳಿ ಭಾಗದ ಜನರು ಈ ಮಳೆಯ ಹೊಡೆತಕ್ಕೆ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ, ಆತಂಕಕ್ಕೊಳಗಾಗಿದ್ದಾರೆ. ಇದೇ ರೀತಿ ಮಳೆ ಸುರಿದರೆ ಏನು ಕತೆ ಅನ್ನುವಂಥದ್ದು ನೆರೆಯ ಭೀತಿಯಿಂದ ಕರಾವಳಿ ಭಾಗದ ಜನರು ಕೂಡ ಈ ಭೀತಿಯಿಂದ ಹೊರತಾಗಿಲ್ಲ. ಕಾರಣ ನಿರಂತರವಾಗಿ ಈ ಮಳೆ ಇನ್ನೂ ಕೂಡ ಬಿಟ್ಟು ಬಿಡದೆ ಬರಲಿಕ್ಕಿದೆ. ಹವಾಮಾನ ಇಲಾಖೆಯ ಪ್ರಕಾರ ಆಗಸ್ಟ್ 6ರ ತನಕವೂ ಕೂಡ ನಿರಂತರವಾಗಿ ಮಳೆಯಾಗುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನು ಈಗಾಗಲೇ ನೀಡಲಾಗಿದೆ. ಅದರಲ್ಲೂ ಕೂಡ ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಅನ್ನು ನಾಳಿನ ದಿನ ಘೋಷಣೆ ಮಾಡಲಾಗಿದೆ. ಇವತ್ತು ರೆಡ್ ಅಲರ್ಟ್, ಜೊತೆಗೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಜೊತೆಗೆ ಉಡುಪಿ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಅದೇ ರೀತಿ ನಾಳಿನ ದಿನವೂ ಕೂಡ ಉಡುಪಿ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಗಮನಿಸಿ, ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಪ್ಡೇಟ್ಸ್ಗಳು ಇನ್ನೂ ಕೂಡ ಬರಲಿಲ್ಲ. ಉಡುಪಿ ಜಿಲ್ಲೆಗೆ ನಾಳಿನ ದಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಈ ಬಗ್ಗೆ ಸದ್ಯ ಇದು ರೈನ್ ಬ್ರೇಕಿಂಗ್ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಿರುವಂತಹ ವಿಚಾರ. ನಾಳಿನ ದಿನ ಉಡುಪಿ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ನಾಳಿನ ದಿನ ರೆಡ್ ಅಲರ್ಟ್ ಆಗಸ್ಟ್ 2ನೇ ತಾರೀಕಿನಂದು. ಹಾಗಿದ್ದಾಗ ಉಡುಪಿ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ
ರಜೆಯನ್ನು ಘೋಷಣೆ ಮಾಡಲಾಗಿದೆ. ನಾಳಿನ ದಿನ ಅಂದರೆ ಶುಕ್ರವಾರ 2 ತಾರೀಕು ಆಗಸ್ಟ್ 2024 ನಾಳಿನ ದಿನ ಅಂಗನವಾಡಿಯಿಂದ PU ಕಾಲೇಜಿನವರೆಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಅಂಗನವಾಡಿಯಿಂದ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಸರ್ಕಾರಿ, ಅನುದಾನಿತ, ಖಾಸಗಿ ಎಲ್ಲ ಶಾಲೆಗಳಿಗೆ ನಾಳಿನ ದಿನ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಮಾತ್ರ, ಜೊತೆಗೆ PU ಕಾಲೇಜಿಗೂ ಕೂಡ ನಾಳಿನ ದಿನ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ರಜೆಯನ್ನು ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಬಹಳಷ್ಟು ಅಪ್ಡೇಟ್ಸ್ಗಳನ್ನು ಕೇಳ್ತಾ ಇದ್ರಿ. ನಾಳಿನ ದಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ರಿ. ಆ ಬಗ್ಗೆ ಅಪ್ಡೇಟ್ಸ್ಗಳು ಇನ್ನೂ ಕೂಡ ಅಧಿಕೃತವಾಗಿ ಬರಲಿಲ್ಲ. ಸೊ ಹಾಗಿದ್ದಾಗ ಸುಳ್ಳು ಸುದ್ದಿಗಳಿಗೆ ಕಿವಿಯನ್ನು ಕೊಡಬೇಡಿ ಅನ್ನುವಂಥದ್ದು ನಮ್ಮ ಕಳಕಳಿಯ ವಿನಂತಿ. ಜೊತೆಗೆ ಇದು ಕರಾವಳಿಯಲ್ಲಿ ಜಲದಿಗ್ಬಂಧನ, ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಹಲವೆಡೆ ನೆರೆಯ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ಜೊತೆಗೆ ಹೀಗಿದ್ದಾಗ ಮಳೆಯಿಂದ ಹೊರಗೆ ಬರಬೇಕು ಅಥವಾ ಮನೆಯಿಂದ ಹೊರಗೆ ಬರಬೇಕು ಅಂತ ಬಂದಾಗ ಬಹಳಷ್ಟು ಕಷ್ಟ, ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ. ಜೊತೆಗೆ ಪಕ್ಕದ ಉಡುಪಿಯಲ್ಲೂ ಕೂಡ ಬಿಟ್ಟು ಬಿಡದೆ ನಿರಂತರವಾಗಿ ಮಳೆಯಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಉಡುಪಿ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ನಾಳಿನ ದಿನ. ಜೊತೆಗೆ ಅಕ್ಷರಶಃ ಕರಾವಳಿ ಭಾಗದಲ್ಲಿ ಜಲದಿಗ್ಬಂಧನ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಎಲ್ಲ ಕಡೆಗಳಲ್ಲಿ, ಬಹಳಷ್ಟು ಕಡೆಗಳಲ್ಲಿ ಈ ನದಿಯ ನೀರೇನಿದೆ ನೋಡಿ, ನದಿಯ ನೀರು ಉಕ್ಕಿ ಹರಿತಾ ಇದೆ, ರಸ್ತೆಗಳಲ್ಲಿ ಹರಿತಾ ಇದೆ, ಕೃಷಿ ಭೂಮಿಯಲ್ಲಿ ಹರಿತಾ ಇದೆ, ಮನೆಗಳನ್ನು ಕೊಚ್ಚಿಕೊಂಡು ಹೋಗಿದೆ, ಕೃಷಿ ಭೂಮಿಯನ್ನು ಕೊಚ್ಚಿಕೊಂಡು ಹೋಗಿದೆ. ಜೊತೆಗೆ ಮನೆಯಲ್ಲೂ ಕೂಡ ನದಿಯ ನೀರು ನೆರೆಯ ರೀತಿಯಲ್ಲಿ ಉಕ್ಕಿ ಹರಿತಾ ಇದೆ. ಹಾಗಿದ್ದಾಗ ಬಹಳಷ್ಟು ಕಡೆಗಳಲ್ಲಿ ತಗ್ಗು ಪ್ರದೇಶದಲ್ಲಿರುವಂತಹ ಜನರನ್ನು ಇವತ್ತು ರೆಸ್ಕ್ಯೂ ಮಾಡುವಂತಹ ಕಾರ್ಯಾಚರಣೆಗಳು ಬಹಳಷ್ಟು ನಡೆಯಿತು. ಬಹಳಷ್ಟು ಕಡೆಗಳಲ್ಲಿ ಫಲ್ಗುಣಿ ನದಿ ಆಗಿರ್ಬೋದು, ಶಾಂಭವಿ ನದಿ ಆಗಿರ್ಬೋದು, ಉಕ್ಕಿ ಹರಿತಾ ಇದೆ. ನೇತ್ರಾವತಿ ನದಿ ಉಕ್ಕಿ ಹರಿತಾ ಇದ್ದಾಳೆ. ಕುಮಾರಧಾರ ನದಿ ಉಕ್ಕಿ ಹರಿತಾ ಇದೆ. ಎಲ್ಲ ಜೀವ ನದಿಗಳು, ಕರಾವಳಿ ಭಾಗ, ತುಳುನಾಡಿನ ನದಿಗಳು ಉಕ್ಕಿ ಹರಿತಾ ಇದೆ. ಜೊತೆಗೆ ಉಡುಪಿಯ ಸೌಪರ್ಣಿಕ ನದಿಯು ಕೂಡ ಉಕ್ಕಿ ಹರಿತಾ ಇರುವಂಥದ್ದು. ಇವೆಲ್ಲದರ ನಡುವೆ ಬಹಳಷ್ಟು ತಗ್ಗು ಪ್ರದೇಶದ ಜನರು ಸಮಸ್ಯೆಯನ್ನು ಅನುಭವಿಸಿದ್ದಾರೆ. ಜೊತೆಗೆ ನಾಟ್ ಓನ್ಲಿ ಜನರು, ಅವರ ಮನೆ, ಜೊತೆಗೆ ಅವರ ವಸ್ತುಗಳು, ಅವರ ಎಲ್ಲವೂ ಸಂಬಂಧಪಟ್ಟಿರುವಂತಹ ಸಾಮಾನುಗಳು, ಇವೆಲ್ಲದರ ಜೊತೆಗೆ ಈ ದನಕರುಗಳು ಕೂಡ, ಸಾಕು ಪ್ರಾಣಿಗಳು ಕೂಡ ಇವತ್ತು ಬಹಳಷ್ಟು ಕಷ್ಟಪಟ್ಟಿರುವಂತಹ, ಜೊತೆಗೆ ಈ ಮಳೆಯಿಂದಾಗಿ ಅವುಗಳ ಬದುಕು ಕೂಡ ಬಹಳಷ್ಟು ಕಷ್ಟ ಆಗಿರುವಂತಹ ದೃಶ್ಯಾವಳಿಗಳು ಕೂಡ ನಮ್ಮ ಜೊತೆಗೆ ಇವತ್ತು ನಾವು ಅದನ್ನು ಕೂಡ ಪ್ಲೇ ಮಾಡ್ತೀವಿ. ನಾಟ್ ಓನ್ಲಿ ಮನುಷ್ಯನ ಬದುಕು, ಈ ಪ್ರಾಣಿಗಳ ಬದುಕು ಕೂಡ ಮೂರಾಬಟ್ಟೆಯಾಗಿ ಹೋಗಿದೆ ಈ ಒಂದು ಸಂದರ್ಭ, ಈ ಬಾರಿಯ ಮಳೆಯ ಒಂದು ಅವಾಂತರದಿಂದಾಗಿ. ಸದ್ಯ ಇದು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಿರುವಂತಹ ಅಪ್ಡೇಟ್ಸ್. ನಾಳಿನ ದಿನ ಉಡುಪಿಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಅಂಗನವಾಡಿಯಿಂದ PU ಕಾಲೇಜಿನ ತನಕ ನಾಳಿನ ದಿನ ಉಡುಪಿ ಜಿಲ್ಲೆಯಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಮಾಹಿತಿ ಬರಲಿಲ್ಲ. ಸೊ ಹಾಗಾಗಿ ಸುಳ್ಳು ಸುದ್ದಿಗಳಿಗೆ, ಫೇಕ್ ಸುದ್ದಿಗಳಿಗೆ ಕಿವಿಗೊಡಬೇಡಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಳಿನ ದಿನ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಪಕ್ಕದ ಉಡುಪಿಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲೂ ಕೂಡ ರೆಡ್ ಅಲರ್ಟ್ ಅನ್ನು ನಾಳಿನ ದಿನ ಘೋಷಣೆ ಮಾಡಲಾಗಿದೆ. ಹಾಗಿದ್ದಾಗ ಮುನ್ನೆಚ್ಚರಿಕೆಯ ಕ್ರಮವಾಗಿ ಉಡುಪಿ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ನಾಳಿನ ದಿನ ರಜೆಯನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಇವೆಲ್ಲದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ ಮಳೆಯಿಂದಾಗಿ ಬಹಳಷ್ಟು ಅವಾಂತರ ಸೃಷ್ಟಿಯಾಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಮೂಕ ಪ್ರಾಣಿಗಳ ರೋದನೆ ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿದೆ. ಇವೆಲ್ಲದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ ಎಲ್ಲೆಲ್ಲಿ ಏನಾಗಿದೆ ಕಂಪ್ಲೀಟ್ ಆಗಿರುವಂತಹ ಕ್ವಿಕ್ ಆಗಿರುವಂತಹ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮಳೆಯ ಹೊಡೆತಕ್ಕೆ ತತ್ತರಿಸಿದ ಕರಾವಳಿ, ಉಕ್ಕಿ ಹರಿದ ನದಿಯಿಂದ ಜನರಿಗೆ ನೆರೆ ಹಾವಳಿ, ಜಲದಿಗ್ಬಂಧನಕ್ಕೆ ಸಿಲುಕಿದ ಹಲವು ಜನರ ರಕ್ಷಣೆ. ಕರಾವಳಿಯನ್ನು ಬಿಟ್ಟೂ ಬಿಡದೆ ಕಾಡುತ್ತಿರುವ ಮಳೆಯಿಂದಾಗಿ ಹಲವೆಡೆ ನೆರೆಯ ವಾತಾವರಣ ಸೃಷ್ಟಿಯಾಗಿದೆ. ಮಂಗಳೂರು ನಗರದ ಹೊರವಲಯದಲ್ಲೇ ಫಲ್ಗುಣಿ ನದಿ ಉಕ್ಕಿ ಹರಿದು ಹಲವು ಮನೆಗಳು ಜಲಾವೃತಗೊಂಡಿವೆ. ಮರವೂರು ಸೇತುವೆಯಲ್ಲಿ ಉಕ್ಕಿ ಹರಿಯುತ್ತಿರುವ ಫಲ್ಗುಣಿ ನದಿಯಿಂದಾಗಿ ಇಲ್ಲಿನ ಹಲವಾರು ಮನೆಗಳು, ದೇವಸ್ಥಾನಗಳು ಜಲಾವೃತಗೊಂಡಿವೆ.
ಕಳೆದ ಕೆಲ ದಿನಗಳ ಹಿಂದೆ ಇದೇ ನದಿಯಿಂದ ಜಲಾವೃತಗೊಂಡಿದ್ದ ಅದ್ಯಪಾಡಿ ಗ್ರಾಮ ಮತ್ತೆ ಜಲದಿಗ್ಬಂಧನಕ್ಕೆ ಒಳಗಾಗಿದೆ. ಕಳೆದ ಬಾರಿ ಜಿಲ್ಲಾಧಿಕಾರಿ ದೋಣಿ ಮೂಲಕ ಈ ಜಾಗಕ್ಕೆ ಭೇಟಿ ನೀಡಿ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ್ದರು. ಇಂದು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಭರತ್ ಶೆಟ್ಟಿ ಭೇಟಿ ನೀಡಿ ಜನರನ್ನ ಸ್ಥಳಾಂತರಿಸುವ ಕೆಲಸ ಮಾಡಿದ್ದಾರೆ. ಸಾಕು ಪ್ರಾಣಿಗಳು, ಜಾನುವಾರುಗಳನ್ನು ಕೂಡ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿಸಿದ್ದಾರೆ. ಕೂಳೂರು ಸಮೀಪ ಸಮುದ್ರ ಸೇರುವ ಫಲ್ಗುಳಿ ನದಿ ಇಲ್ಲೂ ಕೂಡ ಉಕ್ಕಿ ಹರಿದಿದ್ದು ಹಲವಾರು ಮನೆಗಳು ಜಲಾವೃತಗೊಂಡಿವೆ. ಕೂಳೂರಿನಿಂದ ಜೋಕಟ್ಟೆ ಸಂಪರ್ಕಿಸುವ ರಸ್ತೆ ಹಾಗೂ ನದಿಯ ಇನ್ನೊಂದು ಭಾಗದಲ್ಲಿನ ಹಲವು ಮನೆಗಳು ಜಲಾವೃತಗೊಂಡಿವೆ. ಈ ದೃಶ್ಯವನ್ನ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದ್ದು ನೆರೆಯ ಭೀಕರತೆಯನ್ನ ತೋರಿಸಿದೆ. ಉಳಾಯ್ಬಿಟ್ಟು, ಪೊಳಲಿ ಮೊದಲಾದ ಕಡೆಯಲ್ಲೂ ಭಾರೀ ಹಾನಿಯಾಗಿದ್ದು ಉಳಾಯ್ಬಿಟ್ಟಿನಲ್ಲಿ ಜನರನ್ನ ಬೋಟ್ ಮೂಲಕ ಸ್ಥಳಾಂತರಿಸಲಾಗಿದೆ. ಇಲ್ಲಿ ನದಿ ನೀರು ರಸ್ತೆಯಲ್ಲಿ ಹರಿಯುತ್ತಿರುವ ಕಾರಣ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಗುರುಪುರ ಅಮೃತೇಶ್ವರ ದೇವಸ್ಥಾನದ ಅಂಗಣಕ್ಕೂ ನೀರು ನುಗ್ಗಿದ್ದು ಇಲ್ಲಿನ ಆಸುಪಾಸಿನ ತಗ್ಗು ಪ್ರದೇಶಗಳಲ್ಲಿರುವ ಮನೆಗಳಿಗೂ ಅಂಕಣದವರೆಗೆ ನೀರು ಬಂದಿದ್ದು ಆತಂಕ ಸೃಷ್ಟಿಸಿದೆ. ಬಜ್ಪೆ, ಕೊಳಂಬೆ, ಶೆಟ್ಟಿಪಾಲ್ ಎಂಬಲ್ಲಿ ನೆರೆ ಬಂದು 5 ಮನೆಯ ಜನರನ್ನ ದೋಣಿ ಮೂಲಕ ಸ್ಥಳಾಂತರ ಮಾಡಲಾಗಿದೆ. ಟಿಪ್ಪರ್ಲಲ್ಲ ಆಕ್ಟಿವ್ ಬಂದ ಹಂಗೇನಲ್ಲ ಟ್ರಿಪ್ ಉಂಡು ನೋಡ್ಕೊಂಡು ಕೇಕ್ ಯಾವ ಕೇಕ್ ಅಮೌಂಟ್ ಉಡುಪಿ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗುತ್ತಿದ್ದು ಹೆಬ್ರಿ ಕಾರ್ಕಳದಲ್ಲಿ ನದಿಗಳು ಮೈದುಂಬಿ ಹರಿಯುತ್ತಿವೆ. ಕುಂದಾಪುರ ತಾಲೂಕಿನ ಕಮಲಶಿಲೆ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇಗುಲಕ್ಕೆ ನೀರು ನುಗ್ಗಿದ್ದು ನೀರು ಗರ್ಭಗುಡಿ ಪ್ರವೇಶಿಸಿದೆ. ಈ ವೇಳೆ ದೇವರಿಗೆ ವಿಶೇಷ ಪೂಜೆ ನಡೆಸಲಾಗಿದೆ. ಒಟ್ಟಾರೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಕಾರಣ ಸಾಕಷ್ಟು ಹಾನಿಗಳು ವರದಿಯಾಗುತ್ತಿದ್ದು ಜನ ಮಳೆ ನಿಲ್ಲಲಿ ಅಂತ ಪ್ರಾರ್ಥಿಸಲು ಆರಂಭಿಸಿದ್ದಾರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಕರಾವಳಿ ಭಾಗಕ್ಕೆ ಸಂಬಂಧಪಟ್ಟಿರುವಂತಹ ಕ್ವಿಕ್ ಆಗಿರುವಂತಹ ಡೀಟೇಲ್ಸ್, ಜೊತೆಗೆ ಎಲ್ಲೆಲ್ಲಿ ಏನೇನಾಗಿದೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ಗಳನ್ನು ಇನ್ನು ಮುಂದಕ್ಕೆ ನಿಮ್ಮ ಮುಂದೆ ನಾವು ಪೇ ಮಾಡ್ತಾ ಹೋಗ್ತೀವಿ. ಜೊತೆಗೆ ಬಹಳಷ್ಟು ಕಡೆಗಳಲ್ಲಿ ಗುಡ್ಡ ಕುಸಿದಿರುವಂತಹ ಪ್ರಕರಣಗಳು, ಯಾವ ರೀತಿ ಶಿರಾಡಿ ಘಾಟ್ನಲ್ಲಿ, ಅದೇ ರೀತಿ ಸುಳ್ಯದಲ್ಲೂ ಸಹ, ಅದೇ ರೀತಿ ಈ ಪಚ್ಚನಾಡಿ ಭಾಗಗಳಲ್ಲೂ ಕೂಡ ಬಹಳಷ್ಟು ಅವಾಂತರ ಸೃಷ್ಟಿಯಾಗಿದೆ. ಸೊ ಅದನ್ನು ಕೂಡ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ. ಇವೆಲ್ಲದರ ಜೊತೆಗೆ ಅದ್ಯಪಾಡಿ ಗ್ರಾಮದ ಕುದ್ರು ದೈವಾಂಗಲ ಗುಡ್ಡೆ ಪ್ರದೇಶಗಳಲ್ಲಿ ನೆರೆ ನದಿಯಲ್ಲಿ ಏರ್ತಾ ಇರುವಂಥ ನೀರಿನ ಮಟ್ಟ ಹಾಗಿದ್ದಾಗ ಬಹಳಷ್ಟು ಆ ಭಾಗದ ಜನ ಜೊತೆಗೆ ಜಾನುವಾರುಗಳು ಬಹಳಷ್ಟು ಕಷ್ಟಪಟ್ಟರು. ಹಾಗಿದ್ದಾಗ ಆ ಭಾಗಕ್ಕೆ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಡಾಕ್ಟರ್ ವೈ ಭರತ್ ಶೆಟ್ಟರು ಅವರು ಭೇಟಿ ನೀಡಿ ಆ ಭಾಗದ ಜನರನ್ನು ಸ್ಥಳಾಂತರಿಸುವಂಥ ಕೆಲಸ ಕೂಡ ನಡೆಯಿತು. ಅಂದರೆ ಆ ಭಾಗದ ಜನರು ಆ ಮನೆಯಿಂದ ಹೋಗಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ, ಯಾಕಂದರೆ ಅವರ ಮನೆ, ಅವರು ಕಟ್ಟಿದಂಥ ಮನೆ. ಸೊ ಹಾಗಿದ್ದಾಗ ಅದನ್ನು ಈ ಸಂದರ್ಭ, ಮಳೆಗಾಲದ ಸಂದರ್ಭ, ಈ ರೀತಿ ಮಳೆ ನೀರು ಉಕ್ಕಿ ಹರಿತಾ ಇದೆ, ನದಿಯ ನೀರು ಬರ್ತಾ ಇದೆ ಅಂತ ಬಂದಾಗ ಆ ಮನೆಯನ್ನು ಬಿಟ್ಟು ಹೋಗ್ಲಿಕ್ಕೆ ಅವರು ಇಷ್ಟಪಡ್ತಾ ಇರಲಿಲ್ಲ. ಯಾಕಂದರೆ ಆ ಒಂದು ಎಮೋಷನಲ್ ಬಾಂಡಿಂಗ್ ಇರುತ್ತೆ. ಸೊ ಆದರೂ ಕೂಡ ಅವರ ಮನವೊಲಿಸಿ ಅವರನ್ನು ಸ್ಥಳಾಂತರ ಮಾಡುವಂತಹ ಕೆಲಸ ಆಯಿತು. ಅಟ್ ದ ಸೇಮ್ ಟೈಮ್ ಅಲ್ಲಿ ಅವರು ಸಾಕಿರುವಂಥ ಜಾನುವಾರುಗಳು ಕೂಡ ಇತ್ತು, ದನ, ಹಸು, ಕರುಗಳು, ನಾಯಿ, ಇವೆಲ್ಲದರ ಜೊತೆಗೆ ಆ ಜಾನುವಾರುಗಳನ್ನು ಕೂಡ ಬಿಟ್ಟು ಹೋಗಲಿಕ್ಕೆ, ಸಾಕು ಪ್ರಾಣಿಗಳನ್ನು ಕೂಡ ಬಿಟ್ಟು ಹೋಗಲಿಕ್ಕೆ ಅವರುಗಳು ಇಷ್ಟ ಇರಲಿಲ್ಲ. ಅವರನ್ನು ಕೂಡ ಸ್ಥಳಾಂತರ ಮಾಡುವಂತಹ ಒಂದು ಒಳ್ಳೆಯ ಕೆಲಸವನ್ನು ಇವತ್ತು ಡಾಕ್ಟರ್ ವೈ ಭರತ್ ಶೆಟ್ಟರು, ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅವರ ಮುತುವರ್ಜಿಲೆ ನಡೆಯಿತು. ಆ ಬಗ್ಗೆ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ.
ಇನ್ನು ತಾವು ಗಮನಿಸ್ತಿರುವಂತಹ ದೃಶ್ಯಾವಳಿ ಇದು ಅದ್ಯಪಾಡಿ ಗ್ರಾಮದ ಕುದ್ರು ದೈವಂಗಲ ಗುಡ್ಡೆ ಪ್ರದೇಶದಲ್ಲಿ ನೆರೆ ಆ ನಿಟ್ಟಿನಲ್ಲಿ ನದಿಯಲ್ಲಿ ಏರ್ತಾ ಇರುವಂತಹ ನೀರಿನ ಮಟ್ಟ, ಹಾಗಾಗಿ ಶಾಸಕರ ನೇತೃತ್ವದ ತಂಡ ಭೇಟಿ ನೀಡಿ ಸ್ಥಳೀಯ ಜನ ಜೊತೆಗೆ ಜಾನುವಾರುಗಳ ಸ್ಥಳಾಂತರ ಜೊತೆಗೆ ಸುರಕ್ಷತೆ ಮಾಡಿರುವಂತಹ ಒಂದು ಘಟನೆ ನಡೆಯಿತು. ಈ ಒಂದು ವಿಚಾರದಲ್ಲಿ ತಾವು ಗಮನಿಸಬೇಕಾಗಿರುವಂತಹ ವಿಚಾರ, ಶಾಸಕರು ಭರಶೆಟ್ರು ಅವರ ನೇತೃತ್ವದಲ್ಲಿ SDRF ತಂಡವು ಕೂಡ ಸ್ಥಳಕ್ಕೆ ತೆರಳಿ ಸುರಕ್ಷತೆಯ ಕ್ರಮ ಕೈಗೊಂಡಿತ್ತು. ಸುಮಾರು 25 ಮನೆಗಳಿತ್ತು ಆ ಒಂದು ಜಾಗದಲ್ಲಿ. 25 ಮನೆಗಳು ಜಲಾವೃತಗೊಂಡಿತ್ತು. ಜೊತೆಗೆ 15 ಹಸುಗಳು ಕೂಡ ಈ ಒಂದು ಮಳೆಯಿಂದಾಗಿ ಬಹಳಷ್ಟು ಕಷ್ಟ ಅನುಭವಿಸಿದಂತಹ ಘಟನೆಗಳು ಕೂಡ ನಡೆದಿತ್ತು. 15 ಹಸುಗಳು ಕೂಡ ಈ ನೀರಿನಲ್ಲಿ ಸಿಲುಕಿಕೊಂಡಿತ್ತು. ಶಾಸಕರು ದೋಣಿ ಮೂಲಕವೇ ಸಂಚರಿಸಿ ನದಿ ಒಳಹರಿವಿನ ಪ್ರಮಾಣವನ್ನು ಹೆಚ್ಚುತ್ತಾ ಇತ್ತು. ಆ ನಿಟ್ಟಿನಲ್ಲಿ ಆ ಜನರನ್ನು ಜೊತೆಗೆ ಜಾನುವಾರುಗಳನ್ನು ಸ್ಥಳಾಂತರ ಮಾಡುವಂತೆ ಮನೆಯವರಲ್ಲಿ ಮನವಿಯನ್ನು ಮಾಡಿದರು. ನಾನು ಆಗಲೇ ಹೇಳಿದಾಗೆ ಆ ಮನೆಯವರು ಮೊದಲನೇದಾಗಿ ಹಸು ಮತ್ತು ಇತರ ಪ್ರಾಣಿಗಳನ್ನು ಬಿಟ್ಟು ಹೋಗಲು ನಿರಾಕರಿಸ್ತಾ ಇದ್ರು. ಯಾಕೆಂದರೆ ಅಂಥ ಎಮೋಷನಲ್ ಬಾಂಡಿಂಗ್ಗಳಿವೆ ನಮ್ಮಲ್ಲಿ ಅಲ್ವಾ. ಸೊ ಹಾಗಿದ್ದಾಗ ಆ ಹಸುಗಳನ್ನು, ದನಗಳನ್ನು, ಜಾನುವಾರುಗಳನ್ನು, ಸಾಕು ನಾಯಿಗಳನ್ನು ಹೇಗೆ ಬಿಟ್ಟು ಹೋಗಲಿಬೇಕು? ಸಾಧ್ಯವೇ ಇಲ್ಲ. ಸೊ ಹಾಗಿದ್ದಾಗ ಮೊದಲನೇದಾಗಿ ಅವರು ನಿರಾಕರಿಸಿದರು. ಆದರೆ ಎಲ್ಲರನ್ನು ಕೂಡ ಮನವೊಲಿಸಿ ಆ ಮನೆಯವರನ್ನು ಸ್ಥಳಾಂತರ ಮಾಡುವಂಥ ಕೆಲಸ ನಡೀತು. ಯಾಕಂದರೆ ಕ್ಷಣ ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಮೇಲ್ಭಾಗಕ್ಕೆ ಬರ್ತಾನೆ ಇತ್ತು, ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇತ್ತು. ಅದೇ ರೀತಿ ಹರಿದ್ರೆ ಭಾಳಷ್ಟು ಕಷ್ಟ ಇತ್ತು. ಸೊ ಹಾಗಿದ್ದಾಗ ತದನಂತರ ಆ ಜಾನುವಾರುಗಳನ್ನು ಕೂಡ, ಹಸು ದನ ಕರುಗಳನ್ನು ಕೂಡ ಅಲ್ಲಿಂದ ಸ್ಥಳಾಂತರಿಸುವಂಥ ಕೆಲಸವೂ ಕೂಡ ನಡೆಯಿತು. ಸಹಾಯಕ ಆಯುಕ್ತರು ಹರ್ಷವರ್ಧನ್ ಅವರು ಜೊತೆಗೆ ತಹಶೀಲ್ದಾರ್ ಅವರು, ಕಂದಾಯ ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕೂಡ ಶಾಸಕರ ಜೊತೆಗೆ ಈ ಸಂದರ್ಭ ಇದ್ದರು. ತಾವು ಗಮನಿಸ್ತಾ ಇರುವಂತಹ ದೃಶ್ಯಾವಳಿಗಳು ಇದು ಮಂಗಳೂರಿನ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾಕ್ಟರ್ ವೈ ಭರಶೆಟ್ರು. ಸೊ ಅವರು ದೋಣಿ ಮೂಲಕನೇ ಸಂಚರಿಸಿ ಆ ಭಾಗದ ಜನರ ಕಷ್ಟವನ್ನು ತಿಳಿದಿದ್ದಾರೆ. ಜೊತೆಗೆ ಒಳ್ಳೆಯ ಪ್ರಶಂಸನೀಯ ಕಾರ್ಯ ಶಾಸಕರಿಂದ. ಜೊತೆಗೆ ಇದು ಸಂಬಂಧಪಟ್ಟಿರುವಂತಹ ವಿಚಾರ. ಇವೆಲ್ಲದರ ಜೊತೆಗೆ ಕೂಳೂರಿನಲ್ಲಿ ಮಳೆಯಿಂದಾಗಿ ಉಕ್ಕಿ ಹರಿದಂತಹ ಫಲ್ಗುಣಿ ನದಿ ಪಾತ್ರದ ಹಲವು ಮನೆಗಳು ಕೂಡ ಈ ನದಿಯ ನೀರಿನಿಂದ ಜಲಾವೃತಗೊಂಡಿತ್ತು. ಜೊತೆಗೆ ಜಲ ದಿಗ್ಬಂಧನದ ದೃಶ್ಯ ಏನಿದೆ ನೋಡಿ, ಡ್ರೋನ್ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಈ ಡ್ರೋನ್ ಕ್ಯಾಮರಾದಲ್ಲಿ ಕೂಳೂರು ನದಿ ಜೊತೆಗೆ ಕೂಳೂರಿನಲ್ಲಿ ಹರಿತಾ ಇರುವಂತಹ ಫಲ್ಗುಣಿ ನದಿಯ ಒಂದು ದೃಶ್ಯ ಯಾವ ರೀತಿ ಇದೆ ನೋಡ್ಕೊಂಬನ್ನಿ. ತಾವು ಗಮನಿಸ್ತಾ ಇರುವಂತಹ ದೃಶ್ಯ, ನಿರಂತರ ಮಳೆಯಿಂದಾಗಿ ಜಿಲ್ಲೆಯ ಹಲವೆಡೆ ಉಕ್ಕಿ ಹರಿತಾ ಇದೆ ನದಿಗಳು. ಹಾಗಿದ್ದಾಗ ಫಲ್ಗುಣಿ ನದಿ ಉಕ್ಕಿ ಹರಿತಾ ಇದೆ. ಇವೆಲ್ಲದರ ಜೊತೆಗೆ ಕೂಳೂರಿನಿಂದ ತಾವು ಗಮನಿಸ್ತಾ ಇರುವಂತಹ ದೃಶ್ಯ ಯಾವ ರೀತಿ ಡ್ರೋನ್ ಕ್ಯಾಮರಾದಲ್ಲಿ ಕೂಳೂರಿನಲ್ಲಿ ಹರಿತಾ ಇರುವಂತಹ ಫಲ್ಗುಣಿ ನದಿಯ ದೃಶ್ಯ ಸೆರೆಯಾಗಿದೆ ಅನ್ನುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ. ಇದು ಕೂಳೂರು ಸಮೀಪ ಸಮುದ್ರ ಸೇರುವ ಫಲ್ಗುಣಿ ನದಿ ಕೂಡ ಉಕ್ಕಿ ಹರಿತಾ ಇದ್ದು, ಇಲ್ಲೂ ಕೂಡ ಹಲವಾರು ಮನೆಗಳು ಜಲಾವೃತಗೊಂಡಿದೆ. ಜಲ ದಿಗ್ಬಂಧನಕ್ಕೆ ಒಳಗಾದಂತಹ ಮನೆಗಳ ದೃಶ್ಯವನ್ನು ಡ್ರೋನ್ ಕ್ಯಾಮರಾ ಮೂಲಕ ಸೆರೆ ಹಿಡಿಯಲಾಗಿದೆ.
ಎಲ್ಲೆಲ್ಲೂ ಕೂಡ ನೀರು ತುಂಬಿಕೊಂಡಿರುವುದು ಕಂಡು ಬರ್ತಾ ಇದೆ. ಇವೆಲ್ಲದರ ಜೊತೆಗೆ ಕೂಳೂರು ಸೇತುವೆ ಸಮೀಪದಿಂದ ಜೋಕಟ್ಟೆಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಯಲ್ಲಿ ಮನೆಯೊಂದು ಸಂಪೂರ್ಣ ಜಲಾವೃತಗೊಂಡಿದ್ರೆ, ನದಿಯ ಇನ್ನೊಂದು ಬದಿಯಲ್ಲಿನ 10 ಮನೆಗಳು ಕೂಡ ದೇವಸ್ಥಾನಗಳು, ದೈವಸ್ಥಾನಗಳು ನದಿ ನೀರಿನಿಂದ ಮುಳುಗಡೆಯಾಗಿರುವಂಥ ಘಟನೆ ಕೂಡ ನಡೆದಿದೆ. ನದಿ ನೀರು ಗದ್ದೆಗಳಿಗೂ ಕೂಡ ವ್ಯಾಪಿಸಿದ್ದು ಸಾಕಷ್ಟು ಕೃಷಿ ಭೂಮಿಯನ್ನ ಆವರಿಸಿಕೊಂಡಿರುವುದು ಕೂಡ ಈ ದೃಶ್ಯದಲ್ಲಿ ತಮಗೆ ಕಂಡು ಬರ್ತಾ ಇದೆ. ಮನೆಯ ಸುತ್ತಮುತ್ತಲೂ ಕೂಡ ನೀರು, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸೊ ಈ ಸಂದರ್ಭ ಶಾಲೆಗೆ ರಜೆ, ಈ ವಿಚಾರಗಳು ಯಾಕೆ ಕೇಳೋದಂತ ಹೇಳಿದರೆ, ಈ ಭಾಗದ ಮಕ್ಕಳಿಗೆ ಭಾಳಷ್ಟು ಕಷ್ಟ ಆಗುತ್ತೆ ಶಾಲೆಗಳಿಗೆ ಹೋಗಲಿಕ್ಕೆ. ಆ ನೀರು, ಆ ಕೆಸರು ಹೇಗೆ ಹೋಗಬೇಕು ಅನ್ನುವಂಥದ್ದು. ಸೊ ಈ ಭಾಗದ ಮಕ್ಕಳಿಗಂತೂ ಭಾಳಷ್ಟು ಕಷ್ಟ ಆಗುತ್ತೆ. ಈ ರೀತಿಯ ಸಮಸ್ಯೆಗಳು ಅಂದರೆ ಕೆಲವರು ಮಳೆಗಾಲ ಅಥವಾ ಮಳೆಯಲ್ಲಿ ಶಾಲೆಗಳಿಗೆ ರಜೆ ಕೊಟ್ಟಾಗ ತಮಾಷೆ ಮಾಡೋರು ಕೂಡ ಇದ್ದಾರೆ. ಆದರೆ ಎಲ್ಲರ ಪರಿಸ್ಥಿತಿ ಒಂದೇ ರೀತಿ ಇರಲ್ಲ. ಸೊ ಹಾಗಿದ್ದಾಗ ಈ ಒಂದು ಘಟನೆಗಳನ್ನು ನಾವು ನೋಡಿದಾಗ ಪಾಪ ಆ ಮನೆಯ ಸುತ್ತಮುತ್ತಲು ಆ ಮಕ್ಕಳು ಕೂಡ ಹೇಗೆ ಹೋಗಬೇಕು, ಒಂದು ವೇಳೆ ಆ ಮಕ್ಕಳನ್ನು ಶಾಲೆ ಕಳಿಸಬೇಕು ಅಂತ ಬಂದಾಗಲೂ ಕೂಡ ಹೆತ್ತವರಲ್ಲಿ, ಪೇರೆಂಟ್ಸ್ಗಳಲ್ಲಿ ಒಂದು ಭಯ, ಆತಂಕ. ಇಷ್ಟು ಜೋರು ಮಳೆ ಬರ್ತಾ ಇದೆ, ಆ ಮಗುವಿನ ಕತೆ ಏನು ಸುರಕ್ಷತೆ ದೃಷ್ಟಿಯಿಂದ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಇದು ಉಕ್ಕಿ ಹರಿದಂತಹ ಫಾಲ್ಗುಣಿ ನದಿಯಿಂದ ಆಗಿರುವಂತಹ ಒಂದು ಅನಾಹುತಗಳ ಬಗ್ಗೆ ಡ್ರೋನ್ ದೃಶ್ಯ ಇಲ್ಲಿದೆ ನೋಡಿ. ಸಂಪೂರ್ಣ ಒಂದು ಕಡೆ ಫಾಲ್ಗುಣಿ ನದಿ, ಇನ್ನೊಂದು ಕಡೆ ನದಿಯಲ್ಲ ಆದರೂ ಕೂಡ ನಮ್ಗಳಿಗೆ ಕಾಣಲಿಕ್ಕೆ ಸಿಗ್ತಾ ಇರುವಂಥದ್ದು ಕೆಸರು ನೀರಿನ ನದಿ. ಕೂಳೂರಿನ ದೃಶ್ಯ ತಾವು ಗಮನಿಸ್ತಾ ಇದ್ದೀರಿ. ಡ್ರೋನ್ ಕ್ಯಾಮರಾದಲ್ಲಿ ಸೆರೆಯಾಗಿರುವಂತಹ ಒಂದು ದೃಶ್ಯ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಭಯಾನಕವಾಗಿದೆ ಕೂಡ ಹೌದು. ಯಾಕಂದರೆ ನಾವು ಈ ರೀತಿ ದೃಶ್ಯಗಳನ್ನು ಉತ್ತರ ಭಾಗದಲ್ಲಿ ನೋಡ್ತಾ ಇದ್ವಿ. ಅದರಲ್ಲೂ ಕೂಡ ಶಿರೂರು, ಅಂಕೋಲಾ ಆ ಭಾಗದಲ್ಲಿ ಬಹಳಷ್ಟು ಮಳೆಯಾಗ್ತಾ ಇದೆ. ಇಂಥ ದೃಶ್ಯಗಳು ಕಂಡು ಬರ್ತಾ ಇತ್ತು. ಇದೀಗ ನೋಡುವಾಗ ನಮ್ಮ ಸಿಟಿ ಭಾಗ, ವಿದಿನ್ ಸಿಟಿ ಲಿಮಿಟ್ಸ್ ಕೂಳೂರು ಅಂತ ಬಂದಾಗ ತುಂಬ ದೊಡ್ಡ ಮಟ್ಟದಲ್ಲಿ ದೂರದಲ್ಲಿ ಏನಿಲ್ಲ, ಆದರೂ ಕೂಡ ಯಾವ ರೀತಿ ಕರಾವಳಿಗೆ ಜೊತೆಗೆ ಜಲ ದಿಗ್ಬಂಧನ ಮಾಡಿದೆ ಮಳೆಯ ನೀರು ಅನ್ನುವಂಥದ್ದು. ಜೊತೆಗೆ ಇದು ಕೂಳೂರಿನ ದೃಶ್ಯ ಡ್ರೋನ್ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಇವೆಲ್ಲದರ ಜೊತೆಗೆ ಬಹಳಷ್ಟು ಕಡೆಗಳಲ್ಲಿ ಮನೆ ಕುಸಿತ, ಗುಡ್ಡ ಕುಸಿತ ಇಂತಹ ಪ್ರಕರಣಗಳು ನಡೆದಿದೆ. ಇವೆಲ್ಲದರ ಜೊತೆಗೆ ಮಂಗಳೂರಿನ ಬಜಾಲ್ನಲ್ಲಿ ಒಂದು ಮನೆ ಕುಸಿದಿದೆ, ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಅಲ್ಲಿ ಅಜ್ಜಿ ಮತ್ತೆ ಮೊಮ್ಮಗಳು ಇದ್ರು, ವಾಸವಾಗಿದ್ರು. ಆದರೆ ಪವಾಡ ಸದೃಶವಾಗಿ ಅಪಾಯದಿಂದ ಅವರು ಪಾರಾಗಿದ್ದಾರೆ. ಮಂಗಳೂರಿನಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಇದು ಬಜಾಲ್ನಲ್ಲಿ ಒಂದು ಮನೆ ಕುಸಿದು ಬಿದ್ದಿರುವಂಥದ್ದು. ಆವಾಗಿ ದೃಶ್ಯಗಳು ಬರ್ತದೆ, ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಅಮೂಲ್ಯ ಇದು ಮಂಗಳೂರಿನಲ್ಲಿ ನಿರಂತರ ಸುರಿತಾ ಇರುವಂತಹ ಮಳೆಯಿಂದಾಗಿ ಮನೆಯೊಂದು ಕುಸಿದು ಬಿದ್ದಿರುವಂತಹ ಘಟನೆ ನಡೆದಿದೆ. ಜೊತೆಗೆ ಮನೆಯಲ್ಲಿದ್ದಂತಹ ಅಜ್ಜಿ ಮತ್ತು ಮೊಮ್ಮಗಳು ಅಪಾಯದಿಂದ ಪಾರಾಗಿದ್ದಾರೆ. ಘಟನೆ ನಗರದ ಹೊರವಲಯದ ಬಜಾಲ್ ಫೈಸಲ್ ನಗರದಲ್ಲಿ ನಡೆದಿದೆ. ಜೊತೆಗೆ ಯಮುನಾ ಎಂಬುವರಿಗೆ ಸೇರಿದಂತಹ ಈ ಮನೆ ಕುಸಿಯುವ ವೇಳೆ ಯಮುನರ ತಾಯಿ ಮತ್ತು ಮಗಳು ಇಬ್ಬರು ಇದ್ರು. ಮನೆ ಸಂಪೂರ್ಣ ಕುಸಿದಿದ್ದು ಸ್ಥಳೀಯ ಕಾರ್ಪೊರೇಟರ್ ಅಶ್ರಫ್ ಬಜಾಲ್ ಅವರು ಕೂಡ ಭೇಟಿ ನೀಡಿದ್ದಾರೆ. ಜೊತೆಗೆ ನಮ್ಮ ಕುಂಡಬಾನಿ ಜೊತೆ ಅವರು ಕೂಡ ಮಾತಾಡಿದ್ದಾರೆ.
ತುಂಬ ಡ್ಯಾಮೇಜ್ ಆಗಿದೆ ಇದು ಮನೆಗೆ. ಈ ಬೀಳುವಾಗ ಮನೆಯಲ್ಲಿ ಇದ್ರ ಇವರು? ಬೀಳುವಾಗ ಅವ್ರ ಮನೆಗೆ ಹೊರಗಡೆ ಇದ್ರು. ಯಾರು ಅವ್ರ ಕೆಳಗೆ ಅವ್ರು ಹೇಳಿದ್ರು, ಈಗ ಬೀಳ್ತಾ ಇದೆ, ನೀವು ಹೊರಗೆ ಹೋಗಿ ಅಂತ ಹೇಳಿದ್ರು. ಅವಾಗ ಹೊರಗೆ ಬಂದಿದ್ದಾರೆ. ನಮಗೆ ಫೋನ್ ಮಾಡಿದ ತಕ್ಷಣ ನಾವು ಬಂದಿದ್ದೇವೆ. ಸಣ್ಣ ಮಗು ಇತ್ತು? ಸಣ್ಣ ಮಗು ಒಂದಿತ್ತು. ಏನು ಪ್ರಾಣಾಪಾಯ ಏನು ಸಂಭವಿಸಿಲ್ಲ. ಪುಣ್ಯ ದೇವರ ದಯದಿಂದ ಏನು ಆಗಿಲ್ಲ ಅವರಿಗೆ. ಅದೊಂದು ನೆಮ್ಮದಿ ಉಂಟು ಅಷ್ಟೇ. ತುಂಬ ಅವ್ರಿಗೆ ತುಂಬ ಪಾಪದವರು. ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟವರು ಇದನ್ನು ಕೂಡಲೇ ಇದಕ್ಕೆ ಪರಿಹಾರ ನೀಡಬೇಕು ತಮ್ಮ ಸಂಬಂಧಪಟ್ಟವ್ರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಈಗ ಅಧಿಕಾರಿಗಳು ಬಂದಿದ್ದಾರೆ. ನಮ್ಮ ಕಾರ್ಪೊರೇಷನ್ ಅವರು ಬಂದಿದ್ದಾರೆ, ಮಹಾನಗರ ಪಾಲಿಕೆ ಬಂದಿದ್ದಾರೆ, ಮತ್ತೆ ನಮ್ಮ ತಾಲೂಕು VA ಅವರೆಲ್ಲ ಬಂದು ರಿಪೋರ್ಟ್ ಮಾಡಿದ್ದು ಹೋಗಿದ್ದಾರೆ. ಈಗ ಸಂಬಂಧಪಟ್ಟ ಎಲ್ಲ ತಿಳಿಸಿದ್ದೇನೆ. ಜೊತೆಗೆ ಮಂಗಳೂರು ಹೊರವಲಯದ ಮರವೂರಿನಲ್ಲೂ ಕೂಡ ಫಲ್ಗುಣಿ ನದಿ ಉಕ್ಕಿ ಹರಿತಾ ಇದೆ. ಅದ್ಯಪಾಡಿ ಗ್ರಾಮದ ಹಲವು ಮನೆಗಳು ಮತ್ತೆ ಜಲಾವೃತಗೊಂಡಿದೆ. ಜುಲೈ ತಿಂಗಳ ಮೊದಲ ವಾರದಲ್ಲಿ ಸುರಿದಂತಹ ಮಳೆಯಿಂದಾಗಿ ಸಂಪೂರ್ಣ ಜಲಾವೃತಗೊಂಡಿತ್ತು ಈ ಒಂದು ಗ್ರಾಮ. ಅದ್ಯಪಾಡಿಯಲ್ಲಿ ಸಂಕಷ್ಟದಲ್ಲಿದ್ದಂತಹ ಮನೆಯವರನ್ನ ಸ್ಥಳಾಂತರ ಕೂಡ ಮಾಡಲಾಗಿತ್ತು. ಇದೀಗ ಮತ್ತೆ ಅದೇ ರೀತಿಯ ಸಮಸ್ಯೆ ಆ ಭಾಗದಲ್ಲಿ ಮರವೂರು ಭಾಗದಲ್ಲಿ ಕಂಡುಬಂದಿದೆ. ಸ್ವತಃ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ದೋಣಿಯ ಮೂಲಕ ಭೇಟಿ ನೀಡಿ ಸಂತ್ರಸ್ತರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಿದರು. ವಾರಗಳ ಬಳಿಕ ವಿರಾಮ ಕೊಟ್ಟಿತ್ತು ಮಳೆ. ಆದರೆ ಮಳೆಯಿಂದಾಗಿ ನೆರೆ ನೀರು ಇಳಿಕೆಯಾಗಿ ಗ್ರಾಮದ ಜನರು ತಮ್ಮ ಜಾನುವಾರ ಜೊತೆ ಮತ್ತೆ ತಮ್ಮ ಮನೆ ಸೇರಿದರು. ಆದರೆ ಇವತ್ತು ಕೂಡ ಅದೇ ಸಮಸ್ಯೆ. ಆಗಲೇ ಹೇಳಿದ ಹಾಗೆ ಜುಲೈ ತಿಂಗಳ ಮೊದಲ ವಾರದಲ್ಲಿ ಬಹಳಷ್ಟು ತುಂಬ ದೊಡ್ಡ ಮಟ್ಟದಲ್ಲಿ ಮಳೆ ಬಂದಿತ್ತು ಆ ಅದ್ಯಪಾಡಿ ಭಾಗದಲ್ಲಿ, ಮರವೂರಿನ ಭಾಗದಲ್ಲಿ. ಸೊ ಹಾಗಿದ್ದಾಗ ಆ ಭಾಗದ ಜನರನ್ನು ಸ್ಥಳಾಂತರ ಮಾಡುವಂಥ ಕೆಲಸ ಕೂಡ ನಡೆದಿತ್ತು. ಜಿಲ್ಲಾಧಿಕಾರಿ ಅವರು ಕೂಡ ಆ ಭಾಗಕ್ಕೆ ಭೇಟಿ ನೀಡಿದರು, ಆ ಜನರ ಸಮಸ್ಯೆಗಳನ್ನು ಆಲಿಸಿದರು. ತದನಂತರ ಮಳೆ ಸ್ವಲ್ಪ ಕಡಿಮೆ ಆಯಿತು. ಅವರು ಮನೆಯವರು ಎಲ್ಲರೂ ಕೂಡ ಮನೆಗೆ ಬಂದರು. ತದನಂತರ ಇದೀಗ ಮತ್ತೆ ಮಳೆ ಏರಿಕೆಯಾಗಿದೆ. ಹಾಗಿದ್ದಾಗ ಮತ್ತೆ ಫಲ್ಗುಣಿ ನದಿ ಅಪಾಯ ಮಟ್ಟದಲ್ಲಿ ಹರಿತಾ ಇದ್ದು ಮರವೂರು ಡ್ಯಾಮ್ ಬಳಿ ರಭಸವಾಗಿ ಹರಿತಾ ಇದೆ. ಇದರಿಂದಾಗಿ ಮತ್ತೆ ಅದ್ಯಪಾಡಿ ಗ್ರಾಮ ಜಲಾವೃತಗೊಂಡಿದೆ. ನದಿಯ ಹಿನ್ನೀರಿನಲ್ಲಿ ಸಿಲುಕಿಕೊಂಡಿದ್ದಾರೆ. ಇನ್ನು ಫಲ್ಗುಣಿ ನದಿಯ ಇಕ್ಕೆಲೆಗಳಲ್ಲೂ ಕೂಡ ಇರುವಂತಹ ಕೃಷಿ ಭೂಮಿ ಹಾಗೂ ಮನೆ ಗುಡಿಗಳಿಗೆ ನದಿ ನೀರು ನುಗ್ಗುವಂಥ ಆತಂಕ ವ್ಯಕ್ತವಾಗಿದೆ. ಈಗಾಗಲೇ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ನದಿಗೆ ನೀರಿನ ಒಳ ಹರಿವು ಕೂಡ ಹೆಚ್ಚಾಗಿದೆ. ಹೀಗಾಗಿ ನಿರಂತರ ಮಳೆ ಸುರಿದಲ್ಲಿ ನದಿ ತೀರದಲ್ಲಿರುವಂತಹ ಹಲವು ಮನೆಗಳು ಜಲಾವೃತವಾಗುವಂತಹ ಭಯ ಕಾಡಿದೆ. ಇದೇ ವೇಳೆ ಅಕ್ಕಪಕ್ಕದ ಗುಡ್ಡದಲ್ಲಿ ಮಣ್ಣು ಕುಸಿಯುವಂತಹ ಆತಂಕ ಕೂಡ ಎದುರಾಗಿದೆ. ಆಗಸ್ಟ್ 7ರಂದು ಕೂಡ ತೀವ್ರ ಮಳೆಯಾಗುವಂಥ ಸೂಚನೆಯನ್ನು ಕೂಡ ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿದೆ. ಹಾಗಿದ್ದಾಗ ಬಹಳಷ್ಟು ಆತಂಕದಲ್ಲಿದ್ದಾರೆ ಆ ಭಾಗದ ಜನರು. ಯಾಕೆಂದರೆ ಜುಲೈ ತಿಂಗಳಲ್ಲೂ ಕೂಡ ಇದೇ ಸಮಸ್ಯೆಯನ್ನು ಮರವೂರು ಅದ್ಯಪಾಡಿ ಭಾಗದ ಜನರು ಅನುಭವಿಸಿದ್ರು. ಇದೀಗ ಒನ್ಸ್ ಅಗೈನ್ ಮಳೆಯ ಜೊತೆಗೆ ನದಿಯ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಹಾಗಿದ್ದಾಗ ಆಬ್ವಿಯಸ್ಲಿ ಆತಂಕದಲ್ಲಿದ್ದಾರೆ ಮರವೂರು ಜೊತೆಗೆ ಅದ್ಯಪಾಡಿ ಗ್ರಾಮದ ಜನರು. ಆಗಸ್ಟ್ 6ರ ಬಳಿಕ ಮತ್ತೆ ಮಳೆ ಕಡಿಮೆ ಆಗಲಿದೆ ಅನ್ನುವಂಥ ಒಂದು ಹವಾಮಾನ ಇಲಾಖೆ ಕೊಟ್ಟಿರುವಂಥ ಮಾಹಿತಿ. ಹಾಗಿದ್ದಾಗ ಆಗಸ್ಟ್ 2 ನಾಳೆಯೂ ಮಳೆ ಇದೆ. ಇನ್ನು 4 ದಿನಗಳ ಕಾಲ ನಿರಂತರವಾಗಿ ಬಹುಶಃ ಮಳೆ ಬರಬಹುದು ಅನ್ನುವಂಥದ್ದು ಹವಾಮಾನ ಇಲಾಖೆ ಕೊಟ್ಟಿರುವಂಥ ಮಾಹಿತಿ. ಹಾಗಿದ್ದಾಗ ಇದು ಮರವೂರಿನ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಫಲ್ಗುಣಿ ನದಿ ಉಕ್ಕಿ ಹರಿತಾ ಇದೆ. ಮರವೂರು ಡ್ಯಾಮ್ ಸಂಪೂರ್ಣವಾಗಿ ಅಲ್ಲಿ ಬ್ರಿಡ್ಜ್ ಏನಿದೆ ನೋಡಿ, ಸೇತುವೆ ಏನಿದೆ ನೋಡಿ, ಅದು ಸಂಪೂರ್ಣವಾಗಿ ನದಿಯ ನೀರಿನ ಮಟ್ಟ ಎಷ್ಟು ಏರಿಕೆಯಾಗಿದೆ ಅನ್ನುವಂಥದ್ದನ್ನು ನಾವು ಆ ಮೂಲಕ ಗಮನಿಸಬಹುದು. ಇದು ತಾವು ಮರವೂರು ಬ್ರಿಡ್ಜ್ನ ಬಳಿ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಆ ಕಡೆ
ತಾವು ಗಮನಿಸಿರುವಂತಹ ದೃಶ್ಯಾವಳಿದು ಕರಿಯಂಗಳ ಅಮ್ಮುಂಜೆ ಗ್ರಾಮದ ಜನತೆಯನ್ನ ಸ್ಥಳಾಂತರ ಮಾಡ್ತಾ ಇರುವಂತಹ ದೃಶ್ಯಾವಳಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಕರಿಯಂಗಳ ಗ್ರಾಮ ಮತ್ತು ಅಮ್ಮುಂಜೆ ಗ್ರಾಮದ ಗಡಿ ಭಾಗದ ಹೊಳೆ ಬದಿ ಪ್ರದೇಶದಲ್ಲಿ ರಾತ್ರಿ ಧಾರಾಕಾರವಾಗಿ ಮಳೆ ಬಂದಂತಹ ಕಾರಣ ನೀರಿನ ಮಟ್ಟ ಏರಿಕೆಯಾಗಿದೆ. ಜೊತೆಗೆ ಅಲ್ಲಿನ ಹತ್ತಿರದ ಮನೆ ಅಂಗಳಕ್ಕೆ ನೀರು ನುಗ್ಗಿದೆ. ಇದೀಗ ಎಚ್ಚೆತ್ತುಕೊಂಡಂತಹ ಗ್ರಾಮ ಪಂಚಾಯತ್ ಅಲ್ಲಿನ ಸಂತ್ರಸ್ತರನ್ನ ಸ್ಥಳಾಂತರ ಮಾಡುವಂತಹ ವ್ಯವಸ್ಥೆ ಕೂಡ ಮಾಡಿತ್ತು. ಬಳಿಕ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಸ್ಥಳಾಂತರ ಮಾಡಲು ಸಹಕಾರವನ್ನು ನೀಡಿದ್ದಾರೆ. ಜೊತೆಗೆ ಸಂತ್ರಸ್ತರನ್ನ ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ, ಸ್ಥಳೀಯರ ಮುಖಂಡರ ನೆರವಿನಿಂದ ಅವರನ್ನು ಸ್ಥಳಾಂತರ ಮಾಡಲಾಯಿತು. ಇನ್ನು ಮುಂಜಾನೆ ವೇಳೆಗೆ ಮನೆಯೊಳಗೆ ನೀರು ನುಗ್ಗಿದ್ದು ಇಲ್ಲಿನ ಜನ ಕಂಗಾಲಾಗಿದ್ದಾರೆ. ತಾವು ಗಮನಿಸ್ತಾ ಇರುವಂತಹ ದೃಶ್ಯಾವಳಿ ಇದು ಕರಿಯಂಗಳ ಗ್ರಾಮ, ಅಮ್ಮುಂಜೆ ಗ್ರಾಮದ ಜನರು. ಮಳೆಯಿಂದಾಗಿ ಆ ಭಾಗದ ಜನರಿಗೆ ಯಾವ ರೀತಿ ಸಂಕಷ್ಟ ಆಯಿತು, ಜೊತೆಗೆ ಆ ಜನರನ್ನು ಸ್ಥಳಾಂತರ ಮಾಡುವಂತಹ ಕೆಲಸ ಇವತ್ತು ನಡೆದಿದೆ ಕರಿಯಂಗಳ ಅಮ್ಮುಂಜೆ ಗ್ರಾಮ. ತಾವು ಗಮನಿಸ್ತಾ ಇರುವಂತಹ ದೃಶ್ಯಾವಳಿ ಕಿನ್ನಿಗೋಳಿ. ಭಾರಿ ಮಳೆಗೆ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದೆ. ಉಕ್ಕಿ ಹರಿತಾ ಇರುವಂತಹ ನಂದಿನಿ, ಶಾಂಭವಿ ನದಿಗಳು. ಜೊತೆಗೆ ಕೆಲವೆಡೆ ಕೃಷಿ ಭೂಮಿ ಮುಳುಗಡೆಯಾಗಿದೆ. ಜೊತೆಗೆ ಭಾರಿ ಮಳೆ ಸುರಿತಾ ಇದೆ. ಜೊತೆಗೆ ಕಿನ್ನಿಗೋಳಿ ಸಮೀಪದ ತಗ್ಗು ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂತಹ ದೃಶ್ಯಾವಳಿಗಳು. ಜೊತೆಗೆ ಹಲವಾರು ಅಂಗಡಿಗಳ ಒಳಭಾಗಕ್ಕೆ ನೀರು ತುಂಬಿ ನಷ್ಟ ಉಂಟಾಗಿದೆ. ನಂದಿನಿ ನದಿ ಉಕ್ಕಿ ಹರಿದ ಪರಿಣಾಮ ಮಿತ್ತಬೈಲ್, ನಡುಗೋಡು, ಕಿಲೆಂಜೂರು, ಪಂಜ ಮತ್ತಿತರ ಕಡೆಗಳಲ್ಲಿ ಕೃಷಿ ಭೂಮಿ ಮುಳುಗಡೆಯಾಗಿದೆ. ಅಪಾಯದಲ್ಲಿರುವಂತಹ ಮನೆಯವರನ್ನು ಈ ಸಂದರ್ಭ ಸ್ಥಳಾಂತರ ಮಾಡುವಂಥ ಕೆಲಸಗಳು ಕೂಡ ನಡೆಯಿತು. ಇದು ಕಿನ್ನಿಗೋಳಿಯಲ್ಲಿ ಮಳೆಯಿಂದಾಗಿ ಯಾವ ರೀತಿ ಕೃಷಿ ಭೂಮಿ ಸಂಪೂರ್ಣವಾಗಿ ಮಳೆಯ ನೀರಿನಿಂದ ಆವೃತವಾಗಿದೆ ಅನ್ನುವಂಥದ್ದು. ಜೊತೆಗೆ ಆ ಭಾಗದ ಜನರು, ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ, ಅಂಗಡಿ ಒಳಗೂ ಕೂಡ ನೀರು ನುಗ್ಗಿ ಬಹಳಷ್ಟು ನಷ್ಟ ಸಂಭವಿಸಿದೆ. ಏನಿಲ್ಲ, ಎಲ್ಲ ಪ್ರಕೃತಿಯ ಒಂದು ಆಟದ ನಡುವೆ ಮನುಷ್ಯನ ವ್ಯಾಪಾರ ವಹಿವಾಟುಗಳು, ಆತನ ಜೀವ ಅದೆಲ್ಲವೂ ಕೂಡ ಯಾವುದು ಕೂಡ ಲೆಕ್ಕಕ್ಕೆ ಬರಲ್ಲ. ಆತನ ಸ್ವಾರ್ಥ ಯಾವಾಗ ಕಡಿಮೆಯಾಗುತ್ತೋ ಆವಾಗ ವಯನಾಡ್ ಆಗಿರ್ಬೋದು ಅಥವಾ ಇಂತಹ ಘಟನೆಗಳಾಗಿರ್ಬೋದು, ಅಂಕೋಲದ ಘಟನೆಗಳಾಗಿರ್ಬೋದು, ಅವೈಜ್ಞಾನಿಕ ಕಾಮಗಾರಿಗಳಾಗಿರ್ಬೋದು ಸ್ವಲ್ಪ ಕಡಿಮೆ ಆದರೆ ಎಲ್ಲವೂ ಕೂಡ ಸರಿಯಾಗಬಹುದು ಬಹುಶಃ. ಈಗ ನಾವು ಕಂಗಾಲಾಗಿ ನೋಡುವಂಥದ್ದೇ ನಮ್ಮ ಒಂದು ಕೈಯಲ್ಲಿರುವಂಥ ಶಕ್ತಿ, ಬೇರೆ ಏನಿಲ್ಲ. ಯಾಕಂದರೆ ಮಳೆಯ ನೀರು ಯಾವ ರೀತಿ ಎಲ್ಲ ವ್ಯಾಪಾರ ವಹಿವಾಟುಗಳನ್ನು, ಕೆಲಸ ಕಾರ್ಯಗಳನ್ನು ಎಲ್ಲವೂ ಕೂಡ ಯಾವ ರೀತಿ ಸ್ಥಗಿತಗೊಳಿಸಿದೆ, ಮನುಷ್ಯನ ಬದುಕನ್ನು ಯಾವ ರೀತಿ ನಿಂತ ರೀತಿಯಲ್ಲಿ ಮಾಡಿದೆ ಅನ್ನುವಂಥದ್ದು. ಬಹುಶಃ ಕೊರೋನಾ ಸಂದರ್ಭಗಳಲ್ಲೂ ಇದೇ ರೀತಿ ಇತ್ತು. ಮನೆಯಿಂದ ಹೊರಗೆ ಬರಲಿಕ್ಕಿಲ್ಲ ನಮ್ಮಗಳಿಗೆ, ಇದೇ ರೀತಿಯ ಒಂದು ಪರಿಸ್ಥಿತಿ ಇತ್ತು. ಯಾವುದೇ ರೀತಿಯ ಕಾರ್ಯಕ್ರಮಗಳಿಲ್ಲ ಅಥವಾ ಯಾವುದೇ ರೀತಿಯ ವಿಚಾರಗಳಿಲ್ಲ. ಏನೋ ಒಂದು ಕಡೆ ದಿಗ್ಬಂಧನ ಹಾಕಿದಂತಹ ಪರಿಸ್ಥಿತಿ ಕೊರೋನಾ ಸಂದರ್ಭಗಳಲ್ಲಿ, ಒಂದ್ಸಗಿನಂತಹ ದಿಗ್ಬಂಧನ ಆಗಿರುವಂಥ ಪರಿಸ್ಥಿತಿ ಈಗ ಆಗಿದೆ. ಇದು ಜಲ ದಿಗ್ಬಂಧನ. ಜೊತೆಗೆ ತಾವು ಗಮನಿಸ್ತಾ ಇರುವಂಥ ದೃಶ್ಯಾವಳಿ, ಈ ಮಳೆಯಿಂದಾಗಿ ಭಾಳಷ್ಟು ದೇವಾಲಯಗಳು, ದೇವಸ್ಥಾನಗಳು ಮಳೆಯ ನೀರಿನಿಂದಾಗಿ ಆವೃತವಾಗಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಜೊತೆಗೆ ಭಾಳಷ್ಟು ಕಡೆಗಳಲ್ಲೂ ಕೂಡ ದೇವಸ್ಥಾನಗಳು ಕೂಡ ನೀರು ನುಗ್ಗಿದೆ. ಭಾಳಷ್ಟು ಅಲ್ಲಿ ನಷ್ಟ ಸಂಭವಿಸಿದೆ, ಹಾನಿ ಉಂಟಾಗಿದೆ. ಅದರಲ್ಲೂ ಕೂಡ ತಾವು ಗಮನಿಸ್ತಾ ಇರುವಂಥದ್ದು ಉಡುಪಿ ಜಿಲ್ಲೆಯಲ್ಲಿ ಬರುವಂತಹ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಕ್ಷೇತ್ರ, ಕಮಲಶಿಲೆಯಲ್ಲಿ ನದಿಯ ನೀರಿನ ಮಟ್ಟ ದೇವಸ್ಥಾನದ ಒಳಗಡೆ ಮತ್ತೆ ಹೋಗಿದೆ. ಅಂದರೆ ದೇವಿಯ ಪಾದಸ್ಪರ್ಶವನ್ನು ಮಾಡಿದೆ. ದುರ್ಗಾ ಪರಮೇಶ್ವರಿ ದೇವಿಯ ಪಾದಸ್ಪರ್ಶವನ್ನು ಮಾಡಿರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಅಂದರೆ ಆಸ್ತಿಕರಲ್ಲಿ ದೇವರ ಗರ್ಭಗುಡಿಯನ್ನು ನದಿ ಪ್ರವೇಶ ಮಾಡಿದೆ ಅಂತ ಬಂದಾಗ, ಇಲ್ಲಿ ಕುಬ್ಜ ನದಿ ಪ್ರವೇಶ ಮಾಡಿ ದೇವರ ದುರ್ಗಾದೇವಿಯ ಪಾದಸ್ಪರ್ಶವನ್ನು ಮಾಡಿರುವಂಥದ್ದು. ಅಂದರೆ ಕುಬ್ಜ ನದಿ ಪಾಪದಿಂದ ವಿಮೋಚನೆ ಪಡಿತಾಳೆ ಅನ್ನುವಂತಹ ಒಂದು ನಂಬಿಕೆ ನಮ್ಮ ಪುರಾಣ ಇತಿಹಾಸಗಳಲ್ಲಿವೆ. ಈ ರೀತಿಯ ಬೆಳವಣಿಗೆಗಳು ನಡೆದಾಗ ಅಂದರೆ ನಮ್ಮ ನಂಬಿಕೆ. ಅದೇ ರೀತಿ
ಉಪ್ಪಿನಂಗಡಿ ಕ್ಷೇತ್ರದಲ್ಲಿ ನಾವು ಗಮನಿಸಿದ್ದೇವೆ. ಸಂಗಮವಾಗಿರುವಂತಹ ಜೀವನದಿಗಳ ಸಂಗಮ ಕ್ಷೇತ್ರ ಉಪ್ಪಿನಂಗಡಿಯಲ್ಲಿ ಸಹಸ್ರಲಿಂಗೇಶ್ವರ ಕ್ಷೇತ್ರದಲ್ಲಿ ಮೊನ್ನೆ ನಡೆದಿತ್ತು. ಕುಮಾರಧಾರ ನದಿ ಜೊತೆಗೆ ನೇತ್ರಾವತಿ ನದಿ ಸಂಗಮವಾಗಿರುವಂತಹ ಒಂದು ದೃಶ್ಯವನ್ನು ನಾವು ಕಣ್ತುಂಬಿಕೊಂಡು ಜೊತೆಗೆ ಅದಕ್ಕೆ ಪೂಜೆ ಮಾಡುವ ಮೂಲಕ ಸಂತಸ ಪಟ್ವಿ, ಜೊತೆಗೆ ಸಂಭ್ರಮ ಪಟ್ವಿ, ಆಚರಣೆಯನ್ನು ಮಾಡಿದ್ವಿ. ಇದು ನಮ್ಮ ಧಾರ್ಮಿಕತೆ, ಇದು ನಮ್ಮ ನಂಬಿಕೆ, ಇದು ನಮ್ಮ ಆಚಾರ ವಿಚಾರ. ಒಂದು ಕಡೆ ನದಿಯ ನೀರಿನ ಮಟ್ಟ ಏರಿಕೆಯಾಗುತ್ತೆ ಅನ್ನುವಂತಹ ಭಯ ಇದೆ, ಆತಂಕ ಇದೆ. ಇವೆಲ್ಲದರ ಜೊತೆಗೆ ನದಿಯ ನೀರು ದೇವರ ಪಾದಸ್ಪರ್ಶವನ್ನು ಮಾಡುತ್ತೆ ಅನ್ನುವಂಥದ್ದು ಕೂಡ ನಮ್ಮಗಳಿಗೆ ಬಹಳಷ್ಟು ಖುಷಿ ತರುವಂತಹ ಸಂತಸ, ಜೊತೆಗೆ ನಮ್ಮ ಧಾರ್ಮಿಕ ಆಚರಣೆಗಳಲ್ಲೂ ಕೂಡ ಅದು ಒಂದು. ಯಾಕಂದರೆ ನಾವು ಗಮನಿಸಿದಾಗ ಬಪ್ಪನಾಡು ಕ್ಷೇತ್ರಗಳಲ್ಲೂ ಕೂಡ ಅಲ್ಲಿ ನದಿಯ ನೀರು ಕ್ಷೇತ್ರದ ಒಳಗಡೆ ಬರುವಂಥದ್ದು, ಜೊತೆಗೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರ ಕ್ಷೇತ್ರದಲ್ಲಿ ಇತಿಹಾಸವೇ ಹೇಳುತ್ತೆ ಅದೇ ರೀತಿ ಕುಬ್ಜ ನದಿ ದೇವಿಯ ಪಾದಸ್ಪರ್ಶವನ್ನು ಮಾಡ್ತಾಳೆ ಮಳೆಗಾಲದ ಸಂದರ್ಭಗಳಲ್ಲಿ. ಹಾಗಿದ್ದಾಗ ಕುಬ್ಜ ನದಿಗೆ ಕೊಟ್ಟಿರುವಂತಹ ಶಾಪ ವಿಮೋಚನೆ ಆಗುತ್ತೆ ಅನ್ನುವಂಥ ನಂಬಿಕೆ. ಸೊ ಹಾಗಿದ್ದಾಗ ಬಹಳಷ್ಟು ಕ್ಷೇತ್ರಗಳಲ್ಲಿ ಕರಾವಳಿ ಭಾಗದಲ್ಲಿ ದೇವಾಲಯದ ಒಳಗಡೆ ನದಿಯ ನೀರು ಹೊಕ್ಕಾಗ ಅದು ಖುಷಿ, ಅದು ಸಂಭ್ರಮ, ಜೊತೆಗೆ ಅದು ಏನೋ ಒಂದು ನಮ್ಮಲ್ಲಿ ಆಸ್ತಿಕರಲ್ಲಿ ಧನಾತ್ಮಕವಾಗಿರುವಂತಹ ಶಕ್ತಿಯನ್ನು ಮೂಡಿಸುವಂತಹ ಒಂದು ಸಂದರ್ಭ. ಆ ಸಂದರ್ಭ ನದಿಯ ನೀರಿನಲ್ಲಿ ಸ್ನಾನ ಮಾಡಿದರೆ ಬಹಳಷ್ಟು ಒಳ್ಳೆಯ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ನಂಬಿಕೆ ಕೂಡ ನಮ್ಗಳಲ್ಲಿ ಇದೆ. ತಾವು ಗಮನಿಸಿರುವಂಥ ದೃಶ್ಯಾವಳಿ ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಮೈದುಂಬಿ ಹರಿತಾ ಇರುವಂತಹ ಕುಬ್ಜ ನದಿ, ಆ ಕುಬ್ಜ ನದಿ ದೇವಿಯ ಪಾದಸ್ಪರ್ಶವನ್ನು ಮಾಡಿದ್ದಾಳೆ. ಜೊತೆಗೆ ದೇವಾಲಯದ ಒಳಗಡೆ ಪ್ರಾಂಗಣದಲ್ಲಿ ಸುತ್ತುಪೌಳಿ ದಾಟಿ ಗರ್ಭಗುಡಿಗೆ ಪ್ರವೇಶಿಸಿದಂತಹ ಕುಬ್ಜ ನದಿ ನೀರು ದೇವರ ವಿಗ್ರಹ ಸ್ಪರ್ಶಿಸ್ತಾ ಇದ್ದಂತೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ನದಿಯ ನೀರು ಯಾವಾಗ ದೇವಿಯ ಪಾದಸ್ಪರ್ಶ ಮಾಡುತ್ತೆ ನೋಡಿ, ಆ ಸಂದರ್ಭ ವಿಶೇಷ ಪೂಜೆಯನ್ನು ಕೂಡ ಮಾಡಲಾಗುತ್ತೆ. ಅದೇ ರೀತಿ ಸಂಗಮವನ್ನು ಕೂಡ ಉಪ್ಪಿನಂಗಡಿಯಲ್ಲಿ ಮಾಡಿರುವಂಥದ್ದು. ಮಳೆಗಾಲದಲ್ಲಿ ಬಹಳಷ್ಟು ಭಯ ಆತಂಕಗಳ ನಡುವೆ ಗುಡ್ಡ ಕುಸಿತ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಮಗೆ ಈ ಬಾರಿ ಕಂಡು ಬರ್ತಾ ಇದೆ. ಇದು ದೊಡ್ಡ ತಪ್ಪಲಿನಲ್ಲಿ ಮತ್ತೆ ಸಂಭವಿಸಿದಂತಹ ಗುಡ್ಡ ಕುಸಿತ. ಸಂಚರಿಸಿದಂತಹ ಘನವಾಹನದ ಮೇಲೆ ಉರುಳ್ತಾ ಇದ್ದಂತಹ ಮಣ್ಣು, ಜೊತೆಗೆ ಶಿರಾಡಿ ಘಾಟಿನಲ್ಲಿ ಇನ್ನು ಮುಂದಕ್ಕೆ ನಾನು ಈಗ ಗುರುಪುರ ದಿನ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ನಿರಂತರವಾಗಿ ಸುರಿದಂತಹ ಭಾರಿ ಗಾಳಿ ಮಳೆಗೆ ಉಳಾಯಿ ಬೆಟ್ಟು ಸಂಪರ್ಕಿಸುವಂತಹ ರಸ್ತೆ ಮುಳುಗಡೆಯಾಗಿದೆ. ಬೋಟ್ ಮೂಲಕವೇ ಕುಟುಂಬವೊಂದರ ಸ್ಥಳಾಂತರ ಮಾಡುವಂತಹ ಕೆಲಸ ನಡೆಯಿತು. ಇದು ಉಳಾಯಿ ಬೆಟ್ಟಿನ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಉಳಾಯಿ ಬೆಟ್ಟು ಗ್ರಾಮದ ಸತೀಶ್ ಭಂಡಾರಿ ಕುಟುಂಬಸ್ಥರನ್ನ ಸ್ಥಳೀಯರ ನೆರವಿನಿಂದ ಬೋಟ್ ಮೂಲಕ ಸ್ಥಳಾಂತರಿಸುವಂತಹ ಘಟನೆ ನಡೆಯಿತು. ಉಳಾಯಿ ಬೆಟ್ಟುವಿನಿಂದ ಪರಾರಿ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕಿಸುವಂತಹ ರಸ್ತೆಯನ್ನ ಉಳಾಯಿ ಬೆಟ್ಟು ಸೇತುವೆಯಿಂದ ಪರಾರಿವರೆಗೆ 10 ಫೀಟ್ ಏರಿಸಿ ರಸ್ತೆ ಮಾಡಬೇಕೆಂದು ಸಾರ್ವಜನಿಕರ ಮನವಿ ಮಾಡಿದ್ರು. ಇಲ್ಲದೆ ಹೋದರೆ ಈ ತರಹದ ನೆರೆ ಬಂದರೆ ಗ್ರಾಮಸ್ಥರು ಊರು ಬಿಟ್ಟು ಹೊರಬರುವಂತಿಲ್ಲ. ಒಂದ ದೋಣಿಯಲ್ಲಿ ಜೀವದ ಹಂಗು ತೊರೆದು ಒಂದಿನದ ಕೆಲಸಕ್ಕಾಗಿ ಹೋಗಬೇಕಾಗಿರುವಂಥ ಅನಿವಾರ್ಯತೆ ಒಂದು ಕಡೆ ಆದರೆ, ಈ ರಸ್ತೆಯ ಮಲ್ಲೂರು BC ರೋಡು ಸಂಪರ್ಕಿಸುವಂಥ ರಸ್ತೆಯು ಕೂಡ ಆಗಿದೆ. ಅಲ್ಲದೆ ಈಗಾಗಲೇ 2 KSRTC ಬಸ್ಸು ಈ ರಸ್ತೆಯಿಂದ ಪೊಳ್ಳೆ ದೇವಸ್ಥಾನಕ್ಕೆ ಸಂಚರಿಸ್ತಾ ಇದೆ. ಗುರುಪುರ ಅಮೃತೇಶ್ವರ ದೇವಸ್ಥಾನ ಅಂಗಣಕ್ಕೂ ಕೂಡ ನೀರು ನುಗ್ಗಿದೆ. ಇಲ್ಲಿನ ಆಸುಪಾಸಿನಲ್ಲಿರುವಂತಹ ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗೂ ಕೂಡ ಅಂಗಳದವರೆಗೆ ನೀರು ತುಂಬಿದೆ. ಆತಂಕ ಕೂಡ ಸೃಷ್ಟಿಯಾಗಿದೆ. ಬಚ್ಪೆ, ಕೊಳಂಬೆ, ಶೆಟ್ಟಿಪಾಲ್ ಎಂಬಲ್ಲಿ ನೆರೆ ಬಂದು 5 ಮನೆಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಹೀಗೆ ಅಲ್ಲಿನ ಜನರನ್ನ ದೋಣಿ ಮೂಲಕ ಸ್ಥಳಾಂತರಿಸುವಂಥ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಮಳೆ ಅನ್ನುವಂಥದ್ದು ತೀರ ತಗ್ಗು ಪ್ರದೇಶದ ಜನರಿಗೆ, ಜೊತೆಗೆ ನದಿಯ ತೀರದ ಪ್ರದೇಶದ ಜನರಿಗೆ ಯಾವ ರೀತಿ ಕಷ್ಟ, ಜೊತೆಗೆ ಯಾವ ರೀತಿ ಅವರ ಬದುಕನ್ನು ಅಸ್ತವ್ಯಸ್ತ ಮಾಡುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳನ್ನು ನಾವು ಗಮನಿಸಬೇಕು. ಯಾಕೆಂದರೆ ದೋಣಿಯ ಮೂಲಕವೇ ಸಂಚರಿಸುವಂತಹ ಪರಿಸ್ಥಿತಿ ಆ ಭಾಗದ ಜನರಲ್ಲಿದೆ.
ಮಸಾಲೆ ಇಲ್ಲ ಇಲ್ಲಿ ಈ ವಿಧಾನ ಏನು ಚಿಕ್ಕಮ್ಮ ಅದೆಂದ ಹೂವ ಅಲ್ಲಿ ಹೂವ ಓಡಲು ಕಂಡಿ ಕಾಟ ಓಟ್ಕೊಂಡು ನಿಂದು ನೆಟ್ಟೆ ಸೀತ ಬೊಕ್ಕ ಪರತ ಪುರ ಪುರ ಕೂಪಿಗೆ ಏನೇನು ಮಾಡಲಿ ಕುಡ್ಸು ನೆನ್ನೆ ಕುಡ್ಸುದಿಲ್ಲ ಅಣ್ಣ ಇನ್ನು ಕುಡ್ಸವಳಿದಿಲ್ಲ ಈ ವಿಧಾನ ಸೀತ ಬೊಕ್ಕ ಪರತ ಪುರ ಪುರ ಕೂಪಿಗೆ ಓಡಲು ಕಂಡಿ ಕಾಟ ಓಟ್ಕೊಂಡು ನಿಂದು ನೆಟ್ಟೆ ಸೀತ ಬೊಕ್ಕ ಪರತ ಪುರ ತಾವು ಗಮನಿಸ್ತಾ ಇರುವಂತಹ ದೃಶ್ಯಾವಳಿ ಇದು ಗುರುಪುರದಿಂದ ಮಳೆಯಿಂದಾಗಿ ಯಾವ ರೀತಿ ಆ ಭಾಗದ ಜನರ ಮನೆಯ ಅಂಗಳಕ್ಕೆ ನೀರು ನುಗ್ಗಿದೆ. ಜೊತೆಗೆ ಆ ಭಾಗದ ಜನರು ಎಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಗಮನಿಸಿ ಮಕ್ಕಳು ಕೂಡ ನೀರಿನಲ್ಲಿ ಆಟ ಆಡ್ತಾ ಇದ್ದಾರೆ. ಒಂದು ಕಡೆ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಜೊತೆಗೆ ಅಲ್ಲಿ ಮಕ್ಕಳು ಇದರ ಮನೆಗೆ ನೀರು ನುಗ್ಗಿದೆ, ಇದರ ಯಾವುದೇ ರೀತಿಯ ಪರಿವೇ ಇಲ್ಲದಂತೆ ತಾವು ಗಮನಿಸ್ತಿರೋ ಒಬ್ಬ ಹುಡುಗ ಕೂಡ ಆಗ ಅಲ್ಲಿ ಕುಣಿತ ಖುಷಿಯಲ್ಲಿ ನರ್ತನವನ್ನು ಮಾಡ್ತಾ ಇದ್ದಾರೆ. ಅಂದರೆ
ಪಾಪ ಮಕ್ಕಳು ಅಂತ ಬಂದವರುಗಳಿಗೆ ಗೊತ್ತಿರಲ್ಲ ನಮ್ಮ ಮನೆ ಹಾನಿಯಾಗಿದೆ, ಮನೆಯ ಒಳಗಡೆ ನೀರು ನುಗ್ಗಿದೆ, ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು. ಅದನ್ನು ಬಿಟ್ಟು ಎಸ್ ಅವರು ಖುಷಿ, ಯಾಕಂದರೆ ರಜೆ ಇದೆ ಅನ್ನುವಂಥದ್ದು. ನೋಡಿ ಈ ಒಂದು ಮಗುವನ್ನು ನೋಡಿ, ಈ ಒಂದು ಹೆಣ್ಮಗಳು ಪುಟ್ಟ ಮಗು, ಆದರೆ ಆ ಮಗುವನ್ನು ಆ ರೀತಿ ನೀರಿನಲ್ಲಿ ಯಾಕೆ ಬಿಟ್ಟಿದ್ದಾರೆ, ಯಾರು ಬಿಟ್ಟಿದ್ದಾರೆ ಅನ್ನುವಂಥದ್ದೇ ಪ್ರಶ್ನೆ. ಯಾಕೆ ಬಿಟ್ಟಿದ್ದೀರಾ ಅನ್ನುವಂಥದ್ದೇ ನಮ್ಮ ಪ್ರಶ್ನೆ. ಯಾಕಂದರೆ ಅಲ್ಲಿ ಅರ್ಧ ವಾಸಿ ನೀರು ಬರ್ತಾ ಇದೆ, ಅಂದರೆ ಕಾಲಿನವರೆಗೆ ನೀರಿದೆ. ಸೊ ಆ ರೀತಿ ಇದ್ದಾಗ, ಸೊಂಟದವರೆಗೆ ನೀರಿದ್ದಾಗ ಆ ಮಕ್ಕಳನ್ನು ಆ ರೀತಿ ಮಳೆಯ ನೀರಿನಲ್ಲಿ ಬಿಡುವಂಥದ್ದು ಸರಿಯಲ್ಲ, ತಪ್ಪು. ಜೊತೆಗೆ ಅಲ್ಲಿ ಮಳೆ ನೀರು ಅಂತ ಬಂದಾಗ ಗೊತ್ತಿಲ್ಲ, ಅಲ್ಲಿ ಸರೀಸೃಪಗಳು ಅಥವಾ ಇತರ ವಿಷಜಂತುಗಳು ಬರಬಹುದು ಅಥವಾ ಇನ್ನಿತರ ವಿಚಾರಗಳು ಬರ್ಬೋದು. ಸೊ ಹಾಗಿದ್ದಾಗ ಸ್ವಲ್ಪ ಗಮನಿಸಬೇಕು ಆ ಒಂದು ವಿಚಾರಗಳಲ್ಲಿ. ಈ ಥರ ಸರೀಸೃಪಗಳು ಕೂಡ ಈ ಮಳೆಯ ನೀರಿನ ಜೊತೆಗೆ ಬರುತ್ತೆ, ಯಾಕಂದರೆ ಅವುಗಳು ಕೂಡ ಅವುಗಳ ಜೀವವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬರುತ್ತೆ. ಸೊ ಹಾಗಿದ್ದಾಗ ಸ್ವಲ್ಪ ಗಮನಿಸಿ ಮಕ್ಕಳನ್ನು ಈ ರೀತಿ ನೀರಿನಲ್ಲಿ ಬಿಟ್ಟಾಗ. ಯಾಕಂದರೆ ಬೈಂದೂರಿನಲ್ಲಿ ಗಮನಿಸಿರ್ಬೋದು, ಮೊಸಳೆ ಬಂದಿತ್ತು, ಜೊತೆಗೆ ಹಾವುಗಳು ನೀರಿನಲ್ಲಿ ತೇಲಿಕೊಂಡು ಬರುತ್ತೆ. ಸೊ ಹಾಗಿದ್ದಾಗ ಈ ರೀತಿ ನಿರ್ಲಕ್ಷ್ಯ ಮಾಡೋದು ಸಲ್ಲದು ಯಾವತ್ತೂ ಕೂಡ. ಸೊ ಆ ಒಂದು ಮಗುವಿನ ವಿಚಾರವಾಗಿ ಕೂಡ ಗಮನಿಸಿ, ಅಂಥ ವಿಚಾರಗಳು ಮರುಕಳಿಸುವಂಥದ್ದು ಬೇಡ ಅಂತ ಹೇಳ್ತಾ ಎಸ್ ಮತ್ತೆ ಮುಂದೆ ಅಪ್ಡೇಟ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಶಿರಾಡಿ ಘಾಟಿನಲ್ಲಿ ಮತ್ತೆ ಗುಡ್ಡ ಕುಸಿದಂತಹ ಘಟನೆ ನಡೆದಿದೆ. ಶಿರಾಡಿ ಘಾಟ್ನಲ್ಲಿ ಮತ್ತೆ ಭೂಕುಸಿತ ಉಂಟಾಗಿದೆ. ಸಂಚರಿಸ್ತಾ ಇದ್ದಂಥ ವಾಹನಗಳ ಮೇಲೆ ಗುಡ್ಡದ ಮಣ್ಣು ಕುಸಿದು ಬಿದ್ದಿದೆ. ಅಂದರೆ ಅಂಕೋಲದಲ್ಲಿ ಗುಡ್ಡ ಕುಸಿದಂತಹ ಮೇಲೆ ಬಹಳಷ್ಟು ಕಡೆಗಳಲ್ಲಿ ಗುಡ್ಡ ಕುಸಿತದ ಭಯ, ಆತಂಕ ಶುರುವಾಗಿದೆ ಮಳೆಗಾಲದಲ್ಲಿ. ಜೊತೆಗೆ ವಯನಾಡಿನಲ್ಲೂ ಕೂಡ ಇಂಥದ್ದೇ ಘಟನೆ ನಡೆದಿರುವಂಥದ್ದು. ಹಾಗಿದ್ದಾಗ 2 ಕಂಟೈನರ್ ಹಾಗೂ 1 ಡಾಮರ್ ಲಾರಿ ಗುಡ್ಡದ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿದೆ. ಜೊತೆಗೆ 1 ಕಂಟೈನರ್ ಮಣ್ಣಿನ ಜೊತೆಗೆ ರಸ್ತೆಯ ಕೆಳಭಾಗಕ್ಕೆ ಜಾರಿದೆ. ಹಾಸನ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ಮಂಗಳವಾರ ಗುಡ್ಡ ಕುಸಿತವಾದ ಜಾಗದಲ್ಲೇ ಈ ಘಟನೆ ನಡೆದಿದೆ. ಮತ್ತೆ ಅದೇ ಜಾಗದಲ್ಲಿ ಗುಡ್ಡ ಕುಸಿದಿದೆ. ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಪ್ರದೇಶದಲ್ಲಿ ಮಂಗಳವಾರ ಗುಡ್ಡ ಕುಸಿತದಿಂದ ಇನೋವಾ ಕಾರು ಸೇರಿ ಹಲವು ಘನ ವಾಹನಗಳು ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿತ್ತು. ಇದೀಗ ವಾಹನಗಳು ಸಂಚರಿಸ್ತಾ ಇದ್ದಾಗಲೇ ಈ ಗುಡ್ಡ ಕುಸಿತ ಉಂಟಾಗಿತ್ತು. ಮತ್ತೆ ಬುಧವಾರ ಸಂಜೆಯ ವೇಳೆ ಇದೇ ಜಾಗದಲ್ಲಿ ಕುಸಿತ ಉಂಟಾಗಿದ್ದು ಮತ್ತೆ 3 ಘನ ವಾಹನಗಳು ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿದೆ. ಇದೇ ಜಾಗದಲ್ಲಿ ರಸ್ತೆಯಲ್ಲಿನ ಮಣ್ಣು ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದ್ದು, ಮಣ್ಣು ತೆರವುಗೊಳಿಸಿದ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಗುಡ್ಡದಿಂದ ಭಾರೀ ಪ್ರಮಾಣದ ಮಣ್ಣು ರಸ್ತೆಗೆ ಹರಿದು ಬಂದಿದೆ. ಈ ಹಿನ್ನೆಲೆ ಮತ್ತೆ ಶಿರಾಡಿ ಘಾಟ್ನಲ್ಲಿ ವಾಹನ ಸಂಚಾರ ಸ್ಥಗಿತಗೊಂಡಿದೆ. ತಾವು ಗಮನಿಸ್ತಾ ಇರುವಂತಹ ದೃಶ್ಯ ಶಿರಾಡಿ ಘಾಟ್ ಸಕಲೇಶಪುರ, ಅಲ್ಲಿ ಮತ್ತೆ ಗುಡ್ಡ ಕುಸಿದಿದೆ. ನೋಡಿ ಲಾರಿ ಯಾವ ರೀತಿ ಪಲ್ಟಿ ಹೊಡೆದಿದೆ, ಬಿದ್ದಿದೆ ಅನ್ನುವಂತಹ ದೃಶ್ಯಾವಳಿ. ಯಾಕಂದರೆ ಈ ಸಂದರ್ಭ ಈ ಶಿರಾಡಿ ಘಾಟ್ಗಳು ಸಕಲೇಶಪುರ ಪ್ರಯಾಣ ಬಹಳಷ್ಟು ಕಷ್ಟ. ಏನಾದರೂ ಆ ಕಡೆ ಹೋಗಬೇಕು ಅಂತ ಇದ್ದರೆ ತಮ್ಮ ಪ್ರಯಾಣವನ್ನು ಸ್ವಲ್ಪ ತಾವು 2 ದಿನಗಳಿಗಾದರೂ ಕೂಡ ತಾವು ಸ್ಥಗಿತಗೊಳಿಸಲೇಬೇಕಾಗುತ್ತೆ. ಯಾಕಂದರೆ ಇಂತಹ ಅಪಾಯಕಾರಿಯಾಗಿರುವಂಥ ರಸ್ತೆಯ ತಿರುವು, ಇಂತಹ ಅಪಾಯಕಾರಿಯಾಗಿರುವಂಥ ಗುಡ್ಡಗಳು ಯಾವಾಗ ಕುಸಿಯುತ್ತೆ ಅಥವಾ ಯಾವಾಗ ಬೀಳುತ್ತೆ ಅನ್ನುವಂಥದ್ದೇ ಪ್ರಶ್ನೆ. ಸ್ವಲ್ಪ ಗಮನಿಸಿ. ಇದು ಶಿರಾಡಿ ಘಾಟ್, ಅಲ್ಲಿ ಮತ್ತೆ ಗುಡ್ಡ ಕುಸಿದಂತಹ ಆತಂಕ ಸೃಷ್ಟಿಯಾಗಿದೆ. ಲಾರಿ ಜೊತೆಗೆ ಕಂಟೈನರ್ ಲಾರಿ ಕೆಳಕ್ಕೆ ಬಿದ್ದಿರುವಂಥದ್ದು, ಪಲ್ಟಿ ಹೊಡೆದಿರುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಜೊತೆಗೆ ಬೆಳ್ತಂಗಡಿಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿಯತೊಡಗಿದೆ. ಜೊತೆಗೆ ಬಹಳಷ್ಟು ಕಡೆಗಳಲ್ಲಿ ಬೆಳ್ತಂಗಡಿ ಭಾಗಗಳಲ್ಲಿ ಅಲ್ಲೂ ಕೂಡ ಗುಡ್ಡ ಕುಸಿದಿರುವಂತಹ ಘಟನೆಗಳು. ಜೊತೆಗೆ ಅಲ್ಲೂ ಕೂಡ ದಿಡುಪೆಯ ಶಿರ್ಲ ತಂಗೆತ್ತಿ ಪಾಲು ಪಯ್ಯೆ ಸಂಪರ್ಕ ರಸ್ತೆ ಮಳೆ ಹೊಳೆಯ ನೀರಿನಿಂದ ನುಗ್ಗಿ ಸಂಪರ್ಕಕ್ಕೆ ಅನುಕೂಲವಾಗಿದೆ. ಸಬರಬೈಲು ಅರ್ಕಜೆ ಬಳಿ ಕುಸುಮಾವತಿಯವರ ಮನೆಗೆ ಗುಡ್ಡ ಕುಸಿತವಾಗಿದೆ. ಜೊತೆಗೆ ಗುರುವಾಯನಕೆರೆ ಬಂಟ್ರಭವನ ಬಳಿ ಕೂಡ ಕೃತಕ ನೆರೆ ಸೃಷ್ಟಿಯಾಗಿದೆ. ಜೊತೆಗೆ 400 ಗ್ರಾಮದ ದೊಂಡೋಲಿ ಫಾಲ್ಗುಣಿ ನದಿ ಸೇತುವೆ ಬಳಿಯ ವಿಠಲರವರ ಕುಟುಂಬವನ್ನು ಕೂಡ ಹತ್ತಿರದ ಮನೆಗೆ ಸ್ಥಳಾಂತರಗೊಳಿಸಲಾಗಿದೆ. ಜೊತೆಗೆ ತಾವು ಗಮನಿಸ್ತಾ ಇರುವಂಥದ್ದು ಈ ಮಳೆಗಾಲದಲ್ಲಿ ಭಯ ಆತಂಕ ಸೃಷ್ಟಿ ಮಾಡಿರುವಂಥದ್ದು ಈ ಬಾರಿ ಈ ಗುಡ್ಡ ಕುಸಿತ. ಸವಣಾಲು ಗುಡ್ಡ ಕುಸಿತದಿಂದ ಹಲವು ಮನೆಗಳು ಇಲ್ಲಿ ಅಪಾಯದಲ್ಲಿ, ಹಲವಾರು ಕುಟುಂಬಗಳಿವೆ. ಸೊ ಗುರುವಾಯನಕೆರೆ ಮಸೀದಿ ಬಳಿ ಭೂಕುಸಿತ ಉಂಟಾಗಿದ್ದು ಮಸೀದಿ ಕಟ್ಟಡಕ್ಕೂ ಕೂಡ ಅಪಾಯದ ಸಾಧ್ಯತೆ ಕಂಡು ಬಂದಿದೆ. ಈ ವರ್ಷ ಸಂಪೂರ್ಣ ನವೀಕರಣಗೊಂಡು ಉದ್ಘಾಟನೆಯಾಗಿದ್ದ ಮಸೀದಿಯಾಗಿದೆ ಇದು. ಉಪ್ಪಿನಂಗಡಿಯ ಮಾಣಿ ರಸ್ತೆಯ ನಡುವೆ ಇರುವ ಗಡಿಯಾರ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುತ್ತಿರುವಲ್ಲಿ ಗೋಡೆ ಕುಸಿತವಾಗಿದೆ.
ಈ ಭಾಗದಲ್ಲಿ ರಸ್ತೆಗೆ ಮಣ್ಣು ಕುಸಿಯುವಂತಹ ದೃಶ್ಯ ಕಂಡು ಬಂದಿದೆ. ಜೊತೆಗೆ ಅವೈಜ್ಞಾನಿಕವಾಗಿ ಗುಡ್ಡೆಯ ಮಣ್ಣು ತೆಗೆದ ಪರಿಣಾಮ ಹೀಗೆ ಆಗಿದೆ ಎಂದು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಉಪ್ಪಿನಂಗಡಿ ಭಾಗದಲ್ಲಿ ನದಿಯ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಗೃಹ ರಕ್ಷಕರನ್ನ ನಿಯೋಜಿಸಲಾಗಿದೆ. ನದಿಯ ಭಾಗದಲ್ಲಿರುವಂತಹ ಮನೆಗಳಿಗೆ ಸ್ಥಳೀಯ ಪಂಚಾಯತ್ ಮೂಲಕ ತಿಳಿಸಲಾಗ್ತಾ ಇದೆ. ಇನ್ನು ಬಳಂಜ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪರುದಿತ್ತಾಯ ಕಟ್ಟೆ ಮಸೀದಿ ಬಳಿ 3 ಮನೆಗಳಿಗೆ ನೀರು ನುಗ್ಗಿದೆ. ಕುಟುಂಬ ಸ್ಥಳಾಂತರಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ತಾವು ಗಮನಿಸ್ತಾ ಇರುವಂತಹ ದೃಶ್ಯಾವಳಿ ಬೆಳ್ತಂಗಡಿಯಲ್ಲೂ ಕೂಡ ಗುಡ್ಡ ಕುಸಿದಿರುವಂತಹ ದುರ್ಘಟನೆ ಸಂಭವಿಸಿದೆ. ರಸ್ತೆಗೆ ಗುಡ್ಡ ಕುಸಿದು ಮಣ್ಣು ಬಂದು ಅಲ್ಲಿ ಬಹಳಷ್ಟು ಸಂಚಾರಕ್ಕೆ ತೊಂದರೆ, ಜೊತೆಗೆ ಒಂದು ಆತಂಕ ಸೃಷ್ಟಿ ಮಾಡಿರುವಂತಹ ಘಟನೆಗಳು ಕೂಡ ನಡೆದಿದೆ. ಯಾಕಂದರೆ ಗುಡ್ಡ ಕುಸಿತ ಅಂತ ಬಂದಾಗ ನಾವು ಅಲ್ಲಗಳೆಯುವಂತಿಲ್ಲ, ಅದನ್ನು ನಿರ್ಲಕ್ಷ್ಯ ಮಾಡುವಂತಿಲ್ಲ. ಬಹಳಷ್ಟು ಅಪಾಯಕ್ಕೆ, ಬಹಳಷ್ಟು ದುರ್ಘಟನೆಗಳಿಗೆ ಅದು ಸಾಕ್ಷಿಯಾಗುತ್ತೆ, ಕಾರಣ ಆಗುತ್ತೆ. ಬೆಳ್ತಂಗಡಿಯಲ್ಲೂ ಕೂಡ ಇದೇ ಘಟನೆ ನಡೆದಿದೆ. ಇದು ಬೆಳ್ತಂಗಡಿಯ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಮೂಲ ಕೋಟೆ ಜಪ್ಪಡ ಸತ್ಯ ಎಲ್ಲ ರೆಸಿಪಿ ಮಧ್ಯಾಹ್ನ ತೋರಿಸಿದ್ದಾರೆ. ಮೊದಲೇ ಮೂಲ ಮಕ್ಕಳು ഇത് സിറൂർ ലൈൻ ഗഡിയാറിൽ ജരിഞ്ഞിന് ഭയങ്കര വരെ ജരിയല്ല. ഇത് ജരി നോക്കുന്നോ അതോ അതോ നോക്കൂ. ಬಿರುಕು ಬೀನ್ ಉಂಟು. ಬಿರುಕು ಬೀನ್ ಭಯಂಕರ ಗಡಿಯಾರ ಪ್ಲೇಸಲ್ಲಿ ಬೇರೆ ಆಸ್ಪಾಸಲ್ಲಿ ಬರುದು ಬಂದೊಂಡೆ ಒಳ್ಳೆ നോക്കി അവസ്ഥ നോക്കി. ഇത് ഇതിൻ്റെ ഭൂകുസിത്ത ഗഡിയാർ പ്ലേസില അങ്ങനെ ഇത് മൈൻ റോഡ് ಬಂದೇ ಮೈನ್ ರೋಡೇ ಬಂದೇನು ಇದು ಬರೋದು. ಮೈನ್ ರೋಡೇ ಬಂದ ಇದು ಮೈನ್ ರೋಡು ಇದು ಬರ್ನಿದು ಇದು ಫುಲ್ಲು ಬಂದಾയിട്ട് ಸ್ಟ್ರಕ್ ಆಯ್ತು ഇവിടെ. ಇನ್ನು ಬೆಳ್ತಂಗಡಿಯಲ್ಲಿ ಮಳೆಯಿಂದಾಗಿ ಬಹಳಷ್ಟು ಜನಜೀವನ ಅಸ್ತವ್ಯಸ್ತವಾಗಿದೆ. ಮನೆಗಳಿಗೆ ನೀರು ನುಗ್ಗಿರುವಂಥದ್ದು, ಜೊತೆಗೆ ಮನೆಗಳು ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು, ಗುಡ್ಡ ಕುಸಿದಿರುವಂಥದ್ದು, ಜೊತೆಗೆ ಸೇತುವೆ ಕುಸಿದಿರುವಂಥದ್ದು, ಇಂತಹ ಕೃಷಿ ಭೂಮಿ ಮಳೆ ನೀರಿನಿಂದ ಕೊಚ್ಚಿ ಹೋಗಿರುವಂಥದ್ದು, ಮನೆ ಕೂಡ ಕೊಚ್ಚಿ ಹೋಗಿರುವಂಥದ್ದು, ಇಂಥ ಘಟನೆಗಳು ಬಹಳಷ್ಟು ವರದಿಯಾಗಿದೆ. ಸೊ ಆ ನಿಟ್ಟಿನಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತಹ ಕಾಂಗ್ರೆಸ್ ಅಭ್ಯರ್ಥಿ ಜೊತೆಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಕ್ಷಿತ್ ಶಿವರಾಮ್ ಅವರು ಭೇಟಿ ನೀಡಿ ಗುಡ್ಡ ಕುಸಿತದಿಂದ ಕೊಚ್ಚಿ ಹೋಗಿರುವಂತಹ ಕಿರುಸೇತುವೆ, ಜೊತೆಗೆ ಕೊಚ್ಚಿ ಹೋಗಿರುವಂತಹ ಕೃಷಿ ಭೂಮಿ, ಜೊತೆಗೆ ಹಾನಿಗೊಳಗಾಗಿರುವಂತಹ ಪ್ರದೇಶಕ್ಕೆ ರಕ್ಷಿತ್ ಶಿವರಾಮ್ ಅವರು ಭೇಟಿ ನೀಡಿದ್ದಾರೆ. ಜೊತೆಗೆ ಪರಿಶೀಲನೆ ನಡೆಸಿದ್ದಾರೆ. ಭಾರಿ ಪ್ರಮಾಣದ ಹಾನಿ ಉಂಟು ಮಾಡಿದೆ ಈ ಬಾರಿ ಮಳೆ ಬೆಳ್ತಂಗಡಿ ಭಾಗದಲ್ಲಿ. ಆ ನಿಟ್ಟಿನಲ್ಲಿ ಸವಣಾಳು, ಗುರುವಾಯನಕೆರೆ, ಮುಂಡಾಜೆ, ಮಳವಂತಿಗೆ ಸೇರಿ ಹಾನಿಗೊಳಗಾದಂತಹ ಹಲವು ಪ್ರದೇಶಕ್ಕೆ ರಕ್ಷಿತ್ ಶಿವರಾಮ್ ಭೇಟಿ ನೀಡಿದ್ದಾರೆ. ಜೊತೆಗೆ ಈ ವೇಳೆ ಮಾಲಾಡಿ ಪಂಚಾಯತ್ ವ್ಯಾಪ್ತಿಯಲ್ಲಿನ ಸುಣಂದೂರು ಕಿರು ಸೇತುವೆಯೊಂದು ಕೊಚ್ಚಿ ಹೋಗಿದ್ದು ಸೇತುವೆ ನಿರ್ಮಾಣಕ್ಕೆ ಜಾಗ ನೀಡಿದ ಆದಮ್ ಎಂಬುವರ ಮನೆಗೂ ಕೂಡ ಭೇಟಿ ನೀಡಿದ್ದಾರೆ. ಈ ಆದಮ್ ಅವರ ಕೆಲಸ ಒಳ್ಳೆಯ ಕೆಲಸ, ಶ್ಲಾಘನೀಯ ಕೆಲಸ. ಆದರೆ ಪಾಪ ಅವರಿಗೆ ಹೀಗಾಗಬಾರ್ದಿತ್ತು ಅನ್ನುವಂಥದ್ದು ಬಹಳಷ್ಟು ಜನರು ಬೆಳ್ತಂಗಡಿಯಲ್ಲಿ ಹೇಳ್ತಾರೆ. ಕಾರಣ ಸೇತುವೆ ಹಾಗೂ ರಸ್ತೆಗಾಗಿ ಪಟ್ಟ ಜಾಗ ಬಿಟ್ಟುಕೊಟ್ಟಂತಹ ಕಾರಣ ಆದಮ್ ಅವರು ತಮ್ಮ ಕೃಷಿಯಲ್ಲೂ ಕೂಡ ನಷ್ಟ ಅನುಭವಿಸಿದ್ರು. ಆದರೂ ಜನರ ರಸ್ತೆಗಾಗಿ, ಜನರಿಗೊಂದು ರಸ್ತೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಳ್ಳೆಯ ಮನಸ್ಸಿನಿಂದ ಆದಮ್ ಅವರು ಜಾಗವನ್ನು ನೀಡ್ತಾರೆ, ಒಂದು ಸೇತುವೆ ನಿರ್ಮಾಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಕಳಪೆ ಕಾಮಗಾರಿಯಿಂದಾಗಿ ಸೇತುವೆ ಕೊಚ್ಚಿ ಹೋಗಿದೆ. ಅತ್ತ ಜನರಿಗೆ ಸೇತುವೆಯೂ ಇಲ್ಲ, ಇತ್ತ ರಸ್ತೆಯೂ ಇಲ್ಲ, ಜೊತೆಗೆ ಇತ್ತ ಕೃಷಿಯೂ ಇಲ್ಲದಂಥ ಪರಿಸ್ಥಿತಿ ಆದಮ್ ಅವರಿಗೆ, ಜೊತೆಗೆ ಆ ಭಾಗದ ಜನರಿಗೆ. ಇದು ಎಲ್ಲಿ ನಮ್ಮ ಸ್ವಾರ್ಥ ನೋಡಿ ತುಂಬ ದೊಡ್ಡ ಮಟ್ಟದಲ್ಲಿರುತ್ತೆ. ಹಾಗಿದ್ದಾಗ ಇಂತಹ ಒಂದು ವಿಚಾರಗಳು ನಡೆಯುತ್ತೆ. ಅಲ್ಲಿ ನಿಸ್ವಾರ್ಥ ಸೇವೆಯನ್ನು ತೋರಿಸಿದ್ದು ಆದಮ್ ಅವರು, ಆದರೆ ಸ್ವಾರ್ಥ ಕಳಪೆ ಮಟ್ಟದ ಕಾಮಗಾರಿ. ನೋಡಿ ಯಾವ ರೀತಿ ಇದೆ ಸೇತುವೆ ಅನ್ನೋದು, ಯಾವ ರೀತಿ ಕೊಚ್ಚಿ ಹೋಗಿದೆ. ಸೊ ಇದು ಪರಿಸ್ಥಿತಿ ಬೆಳ್ತಂಗಡಿಯಲ್ಲಿ.
ಮಾಡಿ ಮಾಡಿ. ಗಾಡಿ ಒಳಗೆ ನ್ಯೂಸ್ ತಗೊಳ್ಳಿ ಕೊಡಲಿ. ಕೇಂದ್ರಾ ಹೌದು ಕಟ್ ಬೇತೆ ಮಾಡ್ತಾನೆ ಕಟ್ ನಾನು ಉಡುಪಿ ಜಿಲ್ಲೆಯಲ್ಲಿ ಮಳೆ ಬರುವ ಕಾರಣದಿಂದ ಇಲ್ಲಿ ಶಾಲೆ ಫುಲ್ ಮುಳುಗಿ ಹೋಗಿದೆ. ಅದರ ಕಾರಣದಿಂದ ಇಲ್ಲಿ ಪ್ರಭಾವ ಎಲ್ಲ ಕೆಟ್ಟದಾಗಿದೆ. ಇಲ್ಲಿ ಜನರಿಗೆ ಹೋಗಲಿಕ್ಕೆಲ್ಲ ಆಗೋದಿಲ್ಲ. ಅದರಿಂದ ಪ್ರಾಬ್ಲಮ್ ಎಲ್ಲ ಆಗಿದೆ. ಶಾಲೆ ರಜೆ ಕೊಟ್ಟಿದ್ದಾರೆ ಇವತ್ತು. ನಿನ್ನೆ ಜೋರು ಮಳೆ ಬರುವುದರಿಂದ ಕಾರಣದಿಂದ ರಜೆ ಕೊಟ್ಟಿದ್ದಾರೆ. ಮಳೆ ನಿನ್ನೆ ಬೆಳಗತ್ತ ಸ್ಟಾರ್ಟ್ ಆಗಿದೆ. ಅದರಿಂದ ಫುಲ್ ರಾತ್ರಿ ಫುಲ್ ಜೋರು ಅಂದರೆ ಜೋರು ಮಳೆ ಗಾಳಿ ಎಲ್ಲ ಬಂದಿದೆ. ಅದರಿಂದ ಶಾಲೆಗೆ ರಜೆ ಕೊಟ್ಟಿದ್ದಾರೆ ಇವತ್ತು. ಶಾಲೆ ಒಳಗೆ ಹೋಗಿದೆ, ತುಂಬ ಹೋಗಲಿಲ್ಲ, ಸ್ವಲ್ಪ ಹೋಗಿದೆ. ಹೋದ ಸಲ ತುಂಬ ಬಂದಿತ್ತು, ಮೇಲೆ ಬಂದಿತ್ತು ಮಳೆ ನೀರು. ಹೆಸರು ಸಮೀಕ್ಷಾ. ಮಳೆ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ನದಿ ಉಕ್ಕಿ ಹರಿತಾ ಇದೆ. ಹೀಗಾಗಿ ಈ ಭಾಗದ ಏನು ನದಿ ಪಾತ್ರದ ನಿವಾಸಿಗಳಲ್ಲಿ ಈಗ ಆತಂಕ ಹೆಚ್ಚಾಗಿದೆ. ನದಿ ಸೇವ್ ಮಾಡಿ ದೋಣಿ ತಗೊಂಡು ಎಸ್, ಇದು ಉಡುಪಿಯ ದೃಶ್ಯಾವಳಿ. ಅಲ್ಲಿ ಒಬ್ಬ ಹುಡುಗ ಮಳೆಯ ನೀರಿನಲ್ಲಿ ದೋಣಿ ಬಿಟ್ಟದನ್ನು ಕೂಡ ತಾವು ಗಮನಿಸಿದ್ದೀರಿ. ನಾನು ಆಗಲೇ ಹೇಳಿದಾಗೆ ಭಾಳಷ್ಟು ಜನರ ಬದುಕು ಈ ಮಳೆಯಿಂದಾಗಿ ಮೂರಾ ಬಟ್ಟೆ ಆಗ್ತಾ ಇದೆ. ಆದರೆ ಮಕ್ಕಳಿಗೆ ರಜೆ ಇದೆ, ಶಾಲೆಗೆ ಭಾಳಷ್ಟು ಖುಷಿ ಮಕ್ಕಳಿಗೆ. ಅಂದರೆ ಮನೆಯ ಒಳಗಡೆ ನೀರು ಬಂದಿದೆ, ಭಾಳಷ್ಟು ಕಿರಿಕಿರಿ ಆಗ್ತಾ ಇದೆ, ಸೊತ್ತುಗಳು ಹಾನಿ ಆಗ್ತಾ ಇದೆ. ಅದು ಯಾವುದೇ ರೀತಿಯ ಮಂಡೆ ಬಿಸಿ ತಲೆ ಬಿಸಿ ಮಕ್ಕಳಿಗಿಲ್ಲ. ಮಕ್ಕಳಿಗಿರುವಂಥದ್ದು ವರ್ಷದ ನೀರು ಬೈದಿಂದ ಎಂಕುಲ್ ದೋಣಿ ಬಿಡಪ್ಪ ಅಂತ. ಪೇಪರ್ದ ದೋಣಿ ಬಂದದ್ದು ಅಂಚೆ ದೋಣಿ ಬುಡ್ಪುನಂಚಿನ ಬೇಲೆ ಅಂಚೆ ಉಡುಪಿದವರಿಗೆ ಉಡುಗೆ ಇಂಚ ದೋಣಿ ಬುಡ್ನಂಚಿನ ದೃಶ್ಯಾವಳಿ ತೊಗೊಂದುಲ್ಲರು. ಪೇಪರ್ ಮಲ್ತಿನಂಚಿನ ದೋಣಿ, ಆ ದೋಣಿನ ಬುಡ್ಪುನಂಚಿನ ಒಂಜಿ ಸಾರ್ಥಕತೆ ದಯಪಡಂಗೆ ಈತ ಮಲ್ಲ ಬೊಲ್ಲಡಾಂಡಲ್ಲ ಯಾನು ದೋಣಿ ಬುಡಿಯ ಅಲ್ಟಿಮೇಟ್ಲಿ ಬಂದ್ಪುನಂಚಿನ ಒಂಜಿ ಸಾರ್ಥಕತೆ ಆ ಹುಡುಗನ ಮೋನೆಡ್ ನಿಕ್ಕು ತೊಗೊಂದುಲ್ಲರು. ಸೊ ಒಂದು ಉಡುಪಿದ ದೃಶ್ಯಾವಳಿ. ನಾಟ್ ಓನ್ಲಿ ದಿಸ್ ಒನ್ ಮಸ್ತ್ ಕೊಡಿ ಇಂಚಿನ ಒಂಜಿ ಘಟನೆ ದಯಪಡ ತುಲೆ ಆ ಮೋನೆ ಹುಡುಗನ ಒಂಜಿ ಮೋನೆಡ್ ಖುಷಿ ದಯಪಡಂಗೆ ಈ ಬರ್ಸದ ನೀಡು ಯಾನ ಅಲ್ಟಿಮೇಟ್ಲಿ ಲಾಸ್ಟ್ ದೋಣಿ ಬುಡಿಯನ್. ಸೊ ಇದು ಮಕ್ಕಳಿಗೆ ಶಾಲೆಗೆ ರಜೆ ಕೊಡ್ತಾರೆ. ಆ ಸಂದರ್ಭ ಮಕ್ಕಳ ಒಂದು ಆಟ ಅಥವಾ ಅವರೊಂದು ಖುಷಿ. ನಾನು ಆಗಲೇ ಹೇಳಿದಾಗೆ ಗುರುಪುರದಲ್ಲೂ ಕೂಡ ಅದೇ ರೀತಿ ಆ ಹೆಣ್ಮಗಳೊಬ್ಬಳು ಜೊತೆಗೆ ತಂದೆ ತಾಯಿ ಮನೆಯಿಂದ ಹೊರಗೆ ಬರ್ತಾ ಇದ್ದಾರೆ, ಸ್ಥಳಾಂತರ ಮಾಡುವಂಥ ಸಂದರ್ಭ. ಆದರೆ ಆ ಮಗುವಿಗೆ ಖುಷಿ, ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ಅನ್ನುವಂಥದ್ದು. ಆದರೆ ಅಲ್ಲಿ ಮಳೆಯ ನೀರು ಬಂದಿದೆ, ಅಲ್ಲಿರುವಂಥ ಸ್ವತ್ತುಗಳು ಹಾಳಾಗ್ತಾ ಇದೆ, ಇದು ಮಕ್ಕಳಿಗೆ ಬರಲ್ಲ.
ಮಕ್ಕಳಿಗೆ ಒಂದು ಈ ಒಂದು ಸಂದರ್ಭಗಳಲ್ಲಿ ಖುಷಿ ಯಾಕಂತ ಗೊತ್ತಿಲ್ಲ. ಮಕ್ಕಳ ಭಾವನೆಗಳು ಇರುವಂಥದ್ದು ಅದೇ ರೀತಿ. ಸೊ ಮಕ್ಕಳು ದೇವರ ಸಮಾನ ಅಂತ ಹೇಳ್ತಾರೆ. ಸೊ ಹಾಗಿದ್ದಾಗ ಇದು ಉಡುಪಿಯಿಂದ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಸಂತ್ರಸ್ತರನ್ನು ಸೂಕ್ತ ಜಾಗಕ್ಕೆ ಸ್ಥಳಾಂತರ ಮಾಡುವಂತಹ ಕೆಲಸ ಉಡುಪಿಯಲ್ಲಿ ನಡೆದಿದೆ. ಜಿಲ್ಲೆಯ ಕಾಪು, ಉಡುಪಿ, ಹೆಬ್ರಿ, ಬೈಂದೂರು, ಕುಂದಾಪುರ ತಾಲೂಕಿನಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಮುಂದಿನ 24 ಗಂಟೆಗಳ ಕಾಲ ವ್ಯಾಪಕ ಮಳೆಯ ಮುನ್ಸೂಚನೆ ಇದೆ. ಹಾಗಾಗಿ ನಾಳಿನ ದಿನ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಹಾಗಿದ್ದಾಗ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಶಾಲೆ ಕಾಲೇಜುಗಳಿಗೆ ನಾಳಿನ ದಿನ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಸ್ವರ್ಣ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಅಣೆಕಟ್ಟು ಮೀರಿ ನೀರು ಬೋರ್ಗರಿತಾ ಇದೆ. ಜಿಲ್ಲೆಯ ಎಲ್ಲ ನದಿಗಳ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಕೂಡ ಏರಿಕೆ ಆಗ್ತಾ ಇರುವಂಥದ್ದು ಮತ್ತೊಂದು ಸುತ್ತಿನ ನೆರೆಯ ಭೀತಿ ಎದುರಾಗಿದೆ. ಭತ್ತ ಕೃಷಿಗೂ ಕೂಡ ನೆರೆ ಆವರಿಸಿದೆ. ಅಡಿಕೆ ತೋಟಕ್ಕೂ ಕೂಡ ಮಳೆಯಿಂದಾಗಿ ಕೊಳೆ ರೋಗದ ಭೀತಿ ಕೂಡ ಆರಂಭವಾಗಿದೆ. ಉಡುಪಿಯ ಉಪ್ಪೂರಿನಲ್ಲಿ ಸರ್ಕಾರಿ ಶಾಲೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸರ್ಕಾರಿ ಶಾಲೆಯನ್ನು ತಾವು ಗಮನಿಸ್ತಾ ಇದ್ದೀರಿ. ಉಪ್ಪೂರಿನಲ್ಲಿ ಯಾವ ರೀತಿ ಸಂಪೂರ್ಣವಾಗಿ ಜಲಾವೃತವಾಗಿದೆ ಅನ್ನುವಂಥದ್ದು. ಜೊತೆಗೆ ಈ ಭಾಗಕ್ಕೆ ಬ್ರಹ್ಮಾವರ ತಹಶೀಲ್ದಾರ್ ಶ್ರೀಕಾಂತ್ ಹೆಗಡೆ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಗತ್ಯ ಬಿದ್ದರೆ ಸಮಸ್ಯೆಗೆ ಒಳಗಾದವರನ್ನು ಸ್ಥಳಾಂತರ ಮಾಡುತ್ತೇವೆ ಎಂದು ಕೂಡ ಹೇಳಿದ್ದಾರೆ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪೂರು. ಆ ಶಾಲೆಯು ಕೂಡ ಮಳೆಯ ನೀರಿನಿಂದಾಗಿ ಯಾವ ರೀತಿ ಸಂಪೂರ್ಣವಾಗಿ ಜಲಾವೃತವಾಗಿದೆ, ಜಲ ದಿಗ್ಬಂಧನ ಆ ಶಾಲೆಗೆ ಆಗಿದೆ ಅನ್ನುವಂಥದ್ದು. ಇದು ಉಡುಪಿಯ ರೈನ್ ಡೀಟೇಲ್ಸ್. ಬರುವ ಕಾರಣದಿಂದ ಇಲ್ಲಿ ಶಾಲೆ ಫುಲ್ ಮುಳುಗಿ ಹೋಗಿದೆ. ಅದರ ಕಾರಣದಿಂದ ಇಲ್ಲಿ ಪ್ರಭಾವ ಎಲ್ಲ ಕೆಟ್ಟದಾಗಿದೆ. ಇಲ್ಲಿ ಜನರಿಗೆ ಹೋಗಲಿಕ್ಕೆಲ್ಲ ಆಗೋದಿಲ್ಲ. ಅದರಿಂದ ಪ್ರಾಬ್ಲಮ್ ಎಲ್ಲ ಆಗಿದೆ. ಶಾಲೆ ರಜೆ ಕೊಟ್ಟಿದ್ದಾರೆ ಇವತ್ತು. ನಿನ್ನೆ ಜೋರು ಮಳೆ ಬರುವುದರಿಂದ ಕಾರಣದಿಂದ ರಜೆ ಕೊಟ್ಟಿದ್ದಾರೆ. ಮಳೆ ನಿನ್ನೆ ಬೆಳಗತ ಸ್ಟಾರ್ಟ್ ಆಗಿದೆ. ಅದರಿಂದ ಫುಲ್ ರಾತ್ರಿ ಫುಲ್ ಜೋರು ಅಂದರೆ ಜೋರು ಮಳೆ ಗಾಳಿ ಎಲ್ಲ ಬಂದಿದೆ. ಅದರಿಂದ ಶಾಲೆಗೆ ರಜೆ ಕೊಟ್ಟಿದ್ದಾರೆ ಇವತ್ತು. ಹೀಗೆ ಬಹಳಷ್ಟು ಅಪ್ಡೇಟ್ಸ್ಗಳು. ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಜೊತೆಗೆ ಬಹಳಷ್ಟು ಕಡೆಗಳಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಹಾನಿಗೊಳಗಾಗಿದ್ದಾರೆ ಬಹಳಷ್ಟು ಜನರು. ಜೊತೆಗೆ ಮನೆಗಳಿಗೆ, ಜೊತೆಗೆ ಕೃಷಿ ಭೂಮಿಗಳಿಗೆ ಹಾನಿಯಾಗಿದೆ. ಇವೆಲ್ಲದರ ಜೊತೆಗೆ ಈ ಸುಳ್ಳು ಸುದ್ದಿಗಳಿಗೆ, ಫೇಕ್ ಸುದ್ದಿಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಅದು ಕೂಡ ಈ ವಿಕೃತ ಮನಸ್ಸುಗಳು ಹರಿದಾಡಿಸ್ತಾ ಇರುತ್ತೆ. ಯಾಕಂದರೆ ಏನು ಖುಷಿ, ಏನು ಸಂತೋಷ ಪಡ್ತಾರೆ ಅವ್ರುಗಳು ಗೊತ್ತಿಲ್ಲ ಇಂತಹ ಒಂದು ಸುದ್ದಿಗಳಿಂದ. ಆದರೆ ಪ್ರತಿ ಬಾರಿಯೂ ಕೂಡ ಇಂತಹ ಒಂದು ನ್ಯಾಚುರಲ್ ಕೆಲಾಮಿಟೀಸ್ ನಡೆದಾಗ, ಇಂಥ ಒಂದು ಅರ್ಥಕ್ವೇಕಗಳು ಅಥವಾ ಭೂಕಂಪಗಳು ನಡೆದಾಗ, ಇಂಥ ಒಂದು ಪ್ರಕೃತಿ ವಿಕೋಪಗಳು ನಡೆದಾಗ ಕೆಲವರು ಇದನ್ನು ಖುಷಿಯಿಂದ ಸೆಲೆಬ್ರೇಟ್ ಮಾಡುವವರಿದ್ದಾರೆ. ಇನ್ನು ಕೆಲವರು ಇದರಿಂದ ಏನೋ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಖುಷಿ ಪಡುವವರಿದ್ದಾರೆ. ಅಂತ ಬಹಳಷ್ಟು ಜನರು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಇವತ್ತು ಸಂಜೆಯ ಹೊತ್ತಿನಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅಂದರೆ ಗುರುಪುರದಲ್ಲಿ ಗುಡ್ಡ ಕುಸಿದಿದೆ. ಗುಡ್ಡ ಕುಸಿದು ಬಹಳ ದೊಡ್ಡ ಆಘಾತವಾಗಿದೆ, ಅಪಘಾತವಾಗಿದೆ ಅನ್ನುವಂತಹ ಒಂದು ದೃಷ್ಟಿಯಲ್ಲಿ ನಿಟ್ಟಿನಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಬಹುಶಃ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ಗುರುಪುರಡೆ ಈತ ಮಲ್ಲ ಗುಡ್ಡೆ ಬುಡ್ದನ್ಗೆ ಬಾರಿ ಮಲ್ಲ ಸಮಸ್ಯೆ ಆತನು ಗುರುಪುರದಾನೆ ಇಂಚ ಅಂಡ ಬಂಡದ ಬಾರಿ ಪೋಡಿದಾರೆ ನಿಕೋಲು ಆಂಡ ಮಾತಿರನಲ್ಲ ಗಮನಗ ಗುರುಪುರಡ ಅಂಚಿನ ಒವೇ ರೀತಿಯ ಘಟನೆ ಆತಜಿ. ಗುರುಪುರ ಸೇಫ್ ಆದುಂಡು ಗುರುಪುರಡ ಅಂಚಿನ ಒವೇ ರೀತಿಯ ಘಟನೆ ಆತಜಿ ಅಂಡ್ ಗುರುಪುರಡ ಅಂಚಿನ ಒವೇ ರೀತಿಯ ಗುಡ್ಡೆ ಇಜ್ಜಿ ಗುರುಪುರಡ ಅಂಚಿನ ಒವೇ ರೀತಿಯ ಘಟನೆ ಆತಜಿ ಅಂಡ್ ಇಂಚಿನ ಸುಳ್ಳು ಸುದ್ದಿಗೆ ನಿಕೋಲು ಕೆಬಿ ಕೊರಚಿ ಬಂದಕ್ಕೆ ಅನ್ನೋದಲ್ಲ ಓ ವಿಡಿಯೋ ದಾದಾತಂಡು ಆ ವಿಡಿಯೋ ಬರೋದುಂಡು ತೋನ್ ಬಲೆ. ಎಸ್, ಈ ವಿಡಿಯೋ ಗುರುಪುರದಲ್ಲಿ ನಡೆದಿರುವಂತಹ ಅಪಘಾತ ಅವಘಡ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ
ದಯವಿಟ್ಟು ಗಮನಿಸಿ, ಇದು ಗುರುಪುರದ ದೃಶ್ಯಾವಳಿಗಳಲ್ಲ. ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಗುರುಪುರದ ದೃಶ್ಯಾವಳಿಗಳು ಅಲ್ಲ. ಇದು ಸಂಪೂರ್ಣವಾಗಿ ಸುಳ್ಳು ಸುದ್ದಿ, ಇದು ಸಂಪೂರ್ಣವಾಗಿ ಫೇಕ್ ನ್ಯೂಸ್. ಇದು ಗುರುಪುರದ ಗುಡ್ಡ ಕುಸಿದಿರುವಂತಹ ದೃಶ್ಯಾವಳಿಯೇ ಅಲ್ಲ. ಬದಲಾಗಿ ಇದು ಮೇಘಾಲಯದ ದೃಶ್ಯಾವಳಿ, ಗುವಾಹಟಿಯ ದೃಶ್ಯಾವಳಿ, ಶಿಲ್ಲಾಂಗ್ ಗುವಾಹಟಿಯ ದೃಶ್ಯಾವಳಿ, ಇದು ಮೇಘಾಲಯದ ದೃಶ್ಯಾವಳಿ. ಹಾಗಿದ್ದಾಗ ನಮ್ಮ ಕರ್ನಾಟಕದ ದೃಶ್ಯಾವಳಿಗಳೇ ಅಲ್ಲ, ಇದು ನಮ್ಮ ದಕ್ಷಿಣ ಕನ್ನಡ, ಅದರಲ್ಲೂ ಕೂಡ ಗುರುಪುರದ ದೃಶ್ಯಾವಳಿಗಳೇ ಅಲ್ಲ. ಇದು ಮೇಘಾಲಯ, ಗುವಾಹಟಿ, ಶಿಲ್ಲಾಂಗ್ನ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಈ ರೀತಿ ಫೇಕ್ ನ್ಯೂಸ್ಗಳನ್ನು ದಯಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಡಿಸಬೇಡಿ ಅನ್ನುವಂಥದ್ದು ನಮ್ಮ ಕಳಕಳಿಯ ವಿನಂತಿ. ಯಾಕಂದರೆ ಈಗಾಗಲೇ ಜನರು ಪ್ಯಾನಿಕ್ ಆಗಿದ್ದಾರೆ, ಭಾಳಷ್ಟು ಆತಂಕ ಇದೆ. ಮಳೆಯಿಂದಾಗಿ ಏನಾದರೂ ಅವಾಂತರ ಆಗುತ್ತೋ ಅನ್ನುವಂತಹ ಒಂದು ಆತಂಕಗಳ ನಡುವೆ ಇಂತಹ ಸುಳ್ಳಿ ಸುದ್ದಿಗಳನ್ನು ದಯಮಾಡಿ ಹಬ್ಬಿಸುವಂಥದ್ದನ್ನು ಸ್ವಲ್ಪ ಅಲ್ಲ, ಸಂಪೂರ್ಣವಾಗಿ ನಿಲ್ಲಿಸಬೇಕು. ಯಾಕಂದರೆ ಇಂತಹ ವಿಚಾರಗಳಲ್ಲಿ ತಮಾಷೆ ಅಥವಾ ಇಂತಹ ವಿಚಾರಗಳಲ್ಲಿ ವಿಕೃತ ಖುಷಿಯನ್ನು, ಸಂತೋಷವನ್ನು ಯಾರು ಕೂಡ ಪಡಿಬಾರ್ದು. ಅದು ಯಾವತ್ತೂ ಕೂಡ ಒಳ್ಳೆಯದಲ್ಲ. ಯಾಕಂದರೆ ನಾವು ಗಮನಿಸ್ತಾ ಇದ್ವಿ, ಕೆಲವು ಕಡೆಗಳಲ್ಲಿ ಮರಣ ಮೃದಂಗ ಆಗ್ತಾ ಇದೆ. ಪಾಪ ಕುಟುಂಬವನ್ನು ಕಳೆದುಕೊಂಡಿರುವಂಥ ಅದೆಷ್ಟೋ ಜನರ ಆಕ್ರಂದನ, ಜೊತೆಗೆ ಭಯ, ಆತಂಕ, ಏನಾಗುತ್ತೋ ಮುಂದೆ ಅನ್ನುವಂತಹ ಭಯದಲ್ಲಿ ಮನುಷ್ಯ ಬದುಕಬೇಕಾಗಿರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೆಲ್ಲವೂ ಕೂಡ ಮನುಷ್ಯನ ಸ್ವಾರ್ಥದಿಂದ ನೋಡೋಟ ಒಂದು ವಿಚಾರಗಳಲ್ಲಿ ತಾವು ಕೂಡ ಗಮನಿಸ್ತಿದ್ದೀರಿ ಈ ಒಂದು ದೃಶ್ಯಾವಳಿಗಳಲ್ಲಿ. ಅಂದರೆ ಇದು ಮನುಷ್ಯನ ಸ್ವಾರ್ಥದಿಂದ, ಪ್ರಕೃತಿಯ ಮೇಲೆ ನಾವು ಮಾಡಿರುವಂಥ ದೌರ್ಜನ್ಯದಿಂದ ಪ್ರಕೃತಿ ಮುನಿಸಿಕೊಂಡಿದೆ. ಹಾಗಿದ್ದಾಗ ಪ್ರಕೃತಿ ಇನ್ ರಿಟರ್ನ್ ಆಗಿ ಇಂತಹ ಗಿಫ್ಟ್ಗಳನ್ನು ನಮಗೆ ಕೊಡ್ತಾ ಇದೆ. ಎಸ್, ಇದು ಸುಳ್ಳು ಸುದ್ದಿ. ಸಂಪೂರ್ಣವಾಗಿ ಈ ಸುಳ್ಳು ಸುದ್ದಿಗಳನ್ನು ಹರಡುವಂಥದ್ದನ್ನು ದಯಮಾಡಿ ತಡೆಗಟ್ಟಿ, ಜೊತೆಗೆ ತಾವುಗಳು ಕೂಡ ಹರಡಬೇಡಿ. ಯಾಕಂದರೆ ಇದು ಗುರುಪುರದಲ್ಲಿ ನಡೆದಿರುವಂತಹ ಘಟನೆ ಅಲ್ಲ, ಇದು ಗುವಾಹಟಿ, ಶಿಲ್ಲಾಂಗ್, ಮೇಘಾಲಯದಲ್ಲಿ ನಡೆದಿರುವಂತಹ ಘಟನೆ. ಸೊ ಹಾಗಿದ್ದಾಗ ಇಂತಹ ಸುಳ್ಳು ಸುದ್ದಿಗಳನ್ನು ಯಾವತ್ತೂ ಕೂಡ ಹರಡಬೇಡಿ. ಇವೆಲ್ಲದರ ಜೊತೆಗೆ ಭಾಳಷ್ಟು ಜನರು ಈ ಮಳೆಯಿಂದಾಗಿ ಅವರ ಜನಜೀವನ ಅಸ್ತವ್ಯಸ್ತವಾಗಿದೆ. ನಾವುಗಳು ಕುಳಿತುಕೊಂಡು ಮೊಬೈಲ್ನಲ್ಲಿ ಶೇರ್ ಮಾಡುವಂಥದ್ದು ಅಥವಾ ಸುಳ್ಳು ಸುದ್ದಿಗಳನ್ನು ಹರಡಿಸುವಂಥದ್ದು ವೆರಿ ಈಸಿ. ಬಟ್ ಸ್ಟಿಲ್ ಇಂತಹ ಮನೆಯಿಂದ, ಈ ಮಳೆಯಿಂದಾಗಿ ಮನೆಗಳನ್ನು ಕಳೆದುಕೊಂಡಿರುವಂಥ, ಕೃಷಿ ಭೂಮಿ ಕಳೆದುಕೊಂಡಿರುವಂಥದ್ದು, ಅಪಾರವಾಗಿರುವಂತಹ ನಷ್ಟ ಅನುಭವಿಸಿರುವಂಥವರು, ಜೊತೆಗೆ ಇನ್ನಿತರ ಇಷ್ಟಪಟ್ಟಂತಹ ಜೀವಗಳನ್ನೇ ಕಳೆದುಕೊಂಡಿರುವಂಥವರು, ಅವ್ರುಗಳಿಗೆ ಬಹಳಷ್ಟು ಆಘಾತ ಆಗುತ್ತೆ. ಜೊತೆಗೆ ಈ ಮಳೆ ಅನ್ನುವಂಥದ್ದು ನಾವು ಮರಣ ಮಳೆ ಅಥವಾ ಮಳೆಯಿಂದಾಗಿ ದೊಡ್ಡ ಭೂತ ಬಂದಿದೆ ಅಂಥದ್ದು ಯಾವತ್ತೂ ಕೂಡ ಹೇಳಬಾರ್ದು. ಯಾಕಂದರೆ ಮಳೆ ಬಂದ್ರೇ ಮನುಷ್ಯ ಬದುಕಬೇಕು. ನೀರು ಅನ್ನುವಂಥ ಜೀವಜಲ. ಹಾಗಿದ್ದಾಗ ಮಳೆ ಸಕಾಲಕ್ಕೆ ಆಗಬೇಕು, ಸರಿಯಾದ ರೀತಿಯಲ್ಲಿ ಬರಬೇಕು. ಹಾಗಿದ್ರೆ ಮಾತ್ರ ನಾವು ಕೂಡ ಬದುಕಬೇಕು. ಇವೆಲ್ಲದರ ಜೊತೆಗೆ ನಾವು ಬದುಕದ ರೀತಿಯಲ್ಲಿ ಆಗಿರುವಂಥದ್ದೇ ನಮ್ಗಳ ಒಂದು ಸ್ವಾರ್ಥದಿಂದ, ನೋ ಡೌಟ್, ನಾವುಗಳು ಮಾಡಿರುವಂಥ ಸ್ವಾರ್ಥದಿಂದ ಪ್ರಕೃತಿ ನಮ್ಮ ಮೇಲೆ ಮುನಿಸಿಕೊಂಡಿದೆ. ಹಾಗಿದ್ದಾಗ ಇಂತಹ ನ್ಯಾಚುರಲ್ ಕೆಲಾಮಿಟೀಸ್ಗಳು, ಅರ್ಥಕ್ವೇಕ್ಗಳು ನಡೀತಾ ಇದೆ, ಇಂತಹ ಲ್ಯಾಂಡ್ ಸ್ಲೈಡ್ಗಳು ಕೂಡ ಎಲ್ಲವೂ ಕೂಡ ನಡೀತಾ ಇದೆ. ಇವೆಲ್ಲರ ಜೊತೆಗೆ ಮನುಷ್ಯನ ಸ್ವಾರ್ಥ ಎಲ್ಲಿ ಕಡಿಮೆ ಆಗುತ್ತೋ ಅಲ್ಲಿ ಮನುಷ್ಯ ಇನ್ನು ಮುಂದಕ್ಕೆ ನೆಮ್ಮದಿಯಿಂದ ಬದುಕಬಹುದು. ಆದರೆ ಇದನ್ನು ಯಾವಾಗ ಅರಿತುಕೊಳ್ತಾನೋ ಅನ್ನೋದು ಗೊತ್ತಿಲ್ಲ. ಒನ್ಸ್ ಅಗೇನ್ ಈ ಮಳೆಗಾಲ ಆದಮೇಲೆ ಈಗ ಬುದ್ಧಿ ಬರುತ್ತೆ, ಎಸ್ ಇನ್ನು ಮುಂದಕ್ಕಾದರೂ ಕೂಡ ಈ ಲ್ಯಾಂಡ್ ಸ್ಲೈಡ್ಗಳು ಆಗಬಾರ್ದು, ಪ್ರಕೃತಿಯ ಮೇಲೆ ನಮ್ಮ ದೌರ್ಜನ್ಯ ಕಡಿಮೆ ಆಗಬೇಕು ಅನ್ನೋದು. ಆದರೆ ಏನಾಗುತ್ತೆ, ಮಳೆಗಾಲ ನಿಂತು ಹೋಗುತ್ತೆ, ಮತ್ತೆ ಬೇಸಿಗೆಗಾಲ ಬರುತ್ತೆ ಅಂತ ಬಂದಾಗ ಆ ಸಂದರ್ಭ ಶುರುವಾಗುತ್ತೆ. ನಮ್ಮ ಡಿಸ್ಟ್ರಿಕ್ಟ್ದಲ್ಲ ಡೆವಲಪ್ಮೆಂಟ್ ಆತಜಿ, ಅಥವಾ ನಮ್ಮ ಸ್ಟೇಟ್ದಲ್ಲ ಡೆವಲಪ್ಮೆಂಟ್ ಆತಜಿ, ರೋಡ್ ಮಾಲ್ಪೋಡು, ಅಥವಾ ಮಲ್ಲಮಠದ ಫ್ಯಾಕ್ಟ್ರಿ ಮಾಲ್ಪೋಡು, ಅಥವಾ ಮಲ್ಲಮಠದ ಬಿಲ್ಡಿಂಗ್ ಕಟ್ಟೋಡು, ಇನ್ಫ್ರಾಸ್ಟ್ರಕ್ಚರ್ ಇಜ್ಜಿ. ಸೊ ಒನ್ಸ್ ಅಗೇನ್ ನಮ್ಮ ಡೆವಲಪ್ಮೆಂಟ್ ಅಭಿವೃದ್ಧಿ ಪನ್ಪುರಂಚಿನ ಹುಚ್ಚು ಭೂತ ಪನ್ಪೆಡ್ತಲೆ ಆಯ್ತಾ ಪಿರೋಡು ಪೋಂದು ಪ್ರಕೃತಿ ನಾಶ ಆವೊಂದುಂಡು, ಪ್ರಕೃತಿದೊಟ್ಟಿಗೆ ನರಮಾನಿಲ ನಾಶ ಆವೊಂದು ಪೋಂದುಲೆರು ಒಂದು ಸದ್ಯದ ಪರಿಸ್ಥಿತಿ. ಸೊ ಏಪ ಸರಿಯಾಪುಂಡು ಆ್ಯಂಡ್ ಏಪ ಪ್ರಕೃತಿ ಬೊಕ ಮನುಷ್ಯ ನಿರಂತರ ಹೋರಾಟ ಆದುಪರ ಬಳಿ ಸಮತೋಲನ ಆದುಪಡು, ಪ್ರಕೃತಿಯ ಒಟ್ಟಿಗೆ ಮನುಷ್ಯ ಬದುಕೊಡು ಅಂಡ್ ಪ್ರಕೃತಿಯ ವಿರುದ್ಧವಾದ ಮನುಷ್ಯ ಬದುಕಡ ಪ್ರಕೃತಿ ಕೊರ್ಪುನಂಚಿನ ಶಿಕ್ಷೆ, ಪ್ರಕೃತಿ ಕಲ್ಪನಂಚಿನ ಪಾಠ ಆಯ್ತು ಇದ್ರು ಏರ್ ಲೆಕ್ಚರ್. ಸೊ ಇಂದಿನ ಅರ್ಥ ಮಂತೋಲನೆ ಪಂಡದು ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್. ಜೊತೆಗೆ ನಾಳಿನ ದಿನ ಉಡುಪಿ ಜಿಲ್ಲೆಯಲ್ಲಿ ರಜೆ ಇದೆ ಶಾಲಾ ಕಾಲೇಜುಗಳಿಗೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಗ್ಗೆ ಅಪ್ಡೇಟ್ಸ್ಗಳು ಇನ್ನೂ ಕೂಡ ಬರಲಿಲ್ಲ. ಸೊ ಆಗಿದ್ದಾಗ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬೇಡಿ ಅಂತ ಹೇಳ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.
ಮಂಗಳೂರಿನಲ್ಲಿ